ಆತ್ಮೀಯ ನಾಗರಿಕ ಬಂಧುಗಳೇ, ತಮಗೆಲ್ಲರಿಗೂ ಈ ಶುಭ ಗಳಿಗೆಯ ಶುಭ ವಂದನೆಗಳೊಂದಿಗೆ ಒಂದು ಸಾರ್ಥಕ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೇವೆ ಎಂಬ ಸೌಜನ್ಯದ ಮಾತುಗಳೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೇವೆ. VNR ಗೋಲ್ಡ್ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಹಾಗೂ ಜೀವನದಲ್ಲಿ ವಿಶೇಷ ಸಾಧನೆ ಗಣ್ಯರಿಗೆ ಅಭಿನಂದನಾ ಕಾರ್ಯಕ್ರಮ. ಒಂದು ಕ್ಷಣ ತಾವೆಲ್ಲರೂ ಸುತ್ತಮುತ್ತ ನೋಡಿ, ಜನರಿಂದ ತುಂಬಿದೊಳುಕುವ ಬಂಟ್ವಾಳ, ಅದರ ಮಧ್ಯದಲ್ಲಿದೆ ಪ್ರಕೃತಿಯ ಸೌಂದರ್ಯ. ಸರಿಸುಮಾರು 200 ಮದ್ದಿನ ಗಿಡಗಳು, ಮಾವು, ತೆಂಗು, ಕಂಗುಗಳು ನಿಮ್ಮ ಮೇಲೆ ಆಶ್ರಯ ನೀಡಿದೆ. ಪ್ರಕೃತಿಯನ್ನು ಪೂಜಿಸ್ತಾ, ಜನರನ್ನು ಪ್ರೀತಿಸ್ತಾ, ದೇವರ ಆರಾಧನೆ ಮಾಡುತ್ತಾ ಸಾವಿರ ಜನರಿಗೆ ದಾರಿದೀಪವಾದಂಥವರು ನಾಗೇಂದ್ರ ಬಾಳಿಗಾರವರು. ಹೃದಯವಂತ, ಗುಣವಂತ, ಶ್ರೀಮಂತರಾಗಿ ಕಣ್ಣೀರೊರೆಸುವ, ಕಣ್ತೆರೆಸುವ ಕೆಲಸವನ್ನು ಮಾಡಿದವರು ಇಂದು ಒಂದು ಸಾರ್ಥಕ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಕೂಡ ಜೀವನದಲ್ಲಿ ವಿಶೇಷ ಸಾಧನೆಗೈದ ಗಣ್ಯರನ್ನು ಅಭಿನಂದಿಸಬೇಕು, ಅವರನ್ನು ಗೌರವಿಸಬೇಕು. ಇದು ತನ್ನ ಕರ್ತವ್ಯದ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೇವೆ. ಈಗಾಗಲೇ ಸನ್ಮಾನಿತರು, ಅತಿಥಿ ಗಣ್ಯರು ನಮ್ಮೊಂದಿಗಿದ್ದಾರೆ. ಅವರೆಲ್ಲರನ್ನ ನಾಗೇಂದ್ರ ಬಾಳಿಗಾರ್ ದಂಪತಿಗಳು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತೇವೆ. ಬನ್ನಿ ಅತಿಥಿ ಗಣ್ಯರೇ, ನಿಮಗೆಲ್ಲರಿಗೂ VNR ಗೋಲ್ಡ್ ಸಮೂಹದವರ ಇಡೀ ಕುಟುಂಬದವರ ಪ್ರೀತಿಯ ಸ್ವಾಗತ, ಸುಸ್ವಾಗತವನ್ನು ಬಯಸುತ್ತೇವೆ. ವಟಪುರ ವೆಂಕಟರಮಣ ಸ್ವಾಮಿ, ವಟಪುರ ವೆಂಕಟರಮಣ ಸ್ವಾಮಿ, ಕಾಯೋ ದೊರೆಯೇ ಬಕುತರ ಪ್ರೇಮಿ, ಕಾಯೋ ದೊರೆಯೇ ಬಕುತರ ಪ್ರೇಮಿ, ವಟಪುರ ವೆಂಕಟರಮಣ ಸ್ವಾಮಿ, ವಟಪುರ ವೆಂಕಟರಮಣ ಸ್ವಾಮಿ, ಅಣುರೇಣು ವ್ಯಾಪಿಯೇ ಪರಮ ಪೂಜನಿ, ಅಣುರೇಣು ವ್ಯಾಪಿಯೇ ಪರಮ ಪೂಜನಿ, ಸಲಹೋ ಸಲಹೆ ಬಕುತರ ಪ್ರೇಮಿ, ಸಲಹೋ ಸಲಹೆ ಬಕುತರ ಪ್ರೇಮಿ, ವಟಪುರ ವೆಂಕಟರಮಣ ಸ್ವಾಮಿ, ವಟಪುರ ವೆಂಕಟರಮಣ ಸ್ವಾಮಿ, ಕಾಯೋ ದೊರೆಯೇ ಬಕುತರ ಪ್ರೇಮಿ, ಕಾಯೋ ದೊರೆಯೇ ಬಕುತರ ಪ್ರೇಮಿ, ವಟಪುರ ವೆಂಕಟರಮಣ ಸ್ವಾಮಿ, ವಟಪುರ ವೆಂಕಟರಮಣ ಸ್ವಾಮಿ, ವಟಪುರ ವೆಂಕಟರಮಣ ಸ್ವಾಮಿ. ಕಾರ್ಯಕ್ರಮದ ಯಶಸ್ವಿಗೆ ಸ್ಫೂರ್ತಿ ನೀಡು ಎಂಬ ಆಶಯದೊಂದಿಗೆ ಪ್ರಾರ್ಥನೆ ಮಾಡಿದಂಥ ಅನುರಾಧ ಬಾಳಿಗ, ಅಮೃತ ಬಾಳಿಗ ಹಾಗೂ ಧನ್ಯತಾ ಬಾಳಿಗ, ನಿಮ್ಮ ಬದುಕು ಬಂಗಾರವಾಗಲಿ ಎಂಬ ಆಶಯದೊಟ್ಟಿಗೆ ನಿಮಗೆ ಅಭಿನಂದನೆಗಳ ಸಲ್ಲಿಸ್ತೇವೆ. ನಾಗೇಂದ್ರ ಬಾಳಿಗ ಎಂದಾಕ್ಷಣ ನೆನಪಾಗುವುದು ಧೈರ್ಯ, ವಿಶ್ವಾಸ, ಆತ್ಮಸ್ಥೈರ್ಯ ಮತ್ತು ನಿಷ್ಕಳಂಕ ಪ್ರೀತಿ. 106 ಕೈಗಳಿಗೆ ಉದ್ಯೋಗ ನೀಡಿ ಅನ್ನದಾತರಾಗಿ ವಹಿವಾಟುಗಳ 106 ಒತ್ತಡ ಓಡಾಟದ ಮಧ್ಯೆ ಕೂಡ ಸಾಹಿತ್ಯವನ್ನು ಆರಾಧಿಸುವ ಸಾಹಿತ್ಯ ಪೋಷಕ, ಕಲೆಯನ್ನು ಪ್ರೋತ್ಸಾಹಿಸುವ ಕಲಾಬಂಧು, ಕ್ರೀಡಾಭಿಮಾನಿ, ಧಾರ್ಮಿಕ ವಿಚಾರದಲ್ಲಿ ಶ್ರದ್ಧೆ, ಭಕ್ತಿಯು ಹೊಂದಿದವರು. ಸಾಧನೆ ಉತ್ತುಂಗಕ್ಕೆ ಏರಿದರು. ತಾನು ಸಾಧಿಸಬೇಕಾದ ಬಹಳಷ್ಟಿದೆ ಎನ್ನುವ ವಿಶಾಲ ಮನೋಭಾವ ನಾಗೇಂದ್ರ ಬಾಳಿಗಾರರ ಈ ಸಾರ್ಥಕ ಕಾರ್ಯಕ್ರಮ ಈ ಹೊತ್ತು ನಡೆಯುತ್ತಿದೆ. ಇದೀಗ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕಿದ್ದಾರೆ ನಾಗೇಂದ್ರ ಬಾಳಿಗಾರವರ ಧರ್ಮಪತ್ನಿಯವರು. ನಾಗೇಂದ್ರ ಬಾಳಿಗಾರವರ ಸಪ್ತಪದಿಯನ್ನು ತುಳಿದು ಜೊತೆಯಲ್ಲಿ ಬಾಳಿ ಅವರ ಬದುಕಿಗೆ ಬೆಳಕಾದವರು ಅವರ ಪತ್ನಿ ವಿದ್ಯಾ ಬಾಳಿಗಾರವರು ದೀಪವನ್ನು ಬೆಳಗಿಸುತ್ತಾರೆ. ಬೆಳಗು ದೀಪ ಬೆಳಗು, ಮನದ ಒಳಗು ಹೊಸ ಜ್ಞಾನದ ಬೆಳಕನ್ನು ಬೆಳಗು, ಪ್ರತಿ ಮನೆಯಲ್ಲೂ ಶಾಂತಿ ಸೌಹಾರ್ದತೆ ಬೆಳಕು ಪರಿಸಲಿ, ಸಂತೃಪ್ತಿ ಜೀವನ ಜರಗಲಿ ಎಂಬ ಆಶಯದೊಟ್ಟಿಗೆ ಈ ಮುಸ್ಸಂಜೆಯ ಹೊತ್ತು ಭಾಗ್ಯಲಕ್ಷ್ಮಿಯಾಗಿ ದೀಪವನ್ನು ಬೆಳಗುತ್ತಿದ್ದಾರೆ. ಈ ಕ್ಷಣ ನಮ್ಮೆಲ್ಲರ ಮನದಾಳದಲ್ಲಿ ಅಚ್ಚಳಿಯದೆ ಉಳಿಯಲಿ, ಎಲ್ಲರ ಮನೆಯಲ್ಲಿ ಸಂತೋಷವಿರಲಿ, ಸೌಹಾರ್ದತೆ ಇರಲಿ ಎಂಬ ಆಶಯದೊಟ್ಟಿಗೆ
ನಮ್ಮದು ಸಾಂಸ್ಕೃತಿಕ ನಗರಿ, ಚಿನ್ನದ ಪೇಟೆಯ ಮತ್ತೊಂದು ಗರಿ. ಈ ಪೇಟೆಯ ಕೀರ್ತಿ ಪತಾಕೆ ನಾಗೇಂದ್ರ ಬಾಳಿಗಾರರ VNR ಕಿರೀಟ, ನಮಗೆಲ್ಲ ಅಭಿಮಾನದ ಕವಾಟ. ನಿಮ್ಮ ಜನಸೇವೆಗೆ 100 ನಮಸ್ಕಾರ, ಇರಲಿ ನಿಮಗೆ 1000 ಮನಸ್ಸುಗಳ ಜೈಕಾರ. ಕನಸು ನಮ್ಮದಾದರೇನು, ಸಾಕಾರಗೊಳಿಸಿದವರು ನೀವು. ಹೆಜ್ಜೆ ನಮ್ಮದಾದರೇನು, ಜತೆ ಜತೆ ಸಾಗಿ ಬಂದವರು ನೀವು ಎಂಬ ಸೌಜನ್ಯ ಮಾತುಗಳೊಂದಿಗೆ ದೀಪವನ್ನು ದಂಪತಿಗಳು ಬೆಳಗಿದ್ದಾರೆ. ವಂದನೆಗಳು ನಿಮಗೆ. ಅತ್ಯಂತ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ವೇದಿಕೆಯಲ್ಲಿ ಸಮಾಜಕ್ಕಾಗಿ ದುಡಿದಂಥ, ತ್ಯಾಗ ಮಾಡಿದಂಥ ಅತಿಥಿ ಗಣ್ಯರು ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರ ಆಗಮನ ನಮಗೆ ಸಂತಸ, ಸಂಭ್ರಮ. ತಮ್ಮೆಲ್ಲರನ್ನ ಸ್ವಾಗತಿಸಲಿಕ್ಕಿದ್ದಾರೆ ನಾಗೇಂದ್ರ ಬಾಳಿಗಾರವರ ಸುಪುತ್ರ ಬಿ ವಾಸುದೇವ ಎನ್ ಬಾಳಿಗಾರವರು. ದ್ವಿತೀಯ ಸುಪುತ್ರ ಅಜಯ ಬಾಳಿಗಾರವರು, ಎತ್ತರದ ನವೀನ ಆಕರ್ಷಕ ವ್ಯಕ್ತಿತ್ವ ಯುವಕ. ಇವರು ನಾಗೇಂದ್ರ ಬಾಳಿಗಾರ ಸುಪುತ್ರ. Good evening, relatives and friends. It gives me immense pleasure to welcome all of you to this event today. During this horrible pandemic of corona, while people are stayed at home for their safety and life, the police and healthcare department have bravely fought day and night, putting their lives on the line to safeguard our life, which is the most admirable and sincere work. I am very much delighted to have the representatives of these two departments today. First of all, I representing VNR Gold, would like to welcome Sri Valentine D. Souza, DYSP of Bantwal Subdivision, who is the president of this event today. ಗೌರವಾನ್ವಿತರಿಗೆ ಗೌರವ ನಾಗೇಂದ್ರ ಬಾಳಿಗಾರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಲಿಕ್ಕೆ ಅಂತ ಕೇಳ್ಕೊಳ್ತಿದ್ದೇವೆ. Similarly, I would like to welcome my grandmother, Srimati Ramani V. Baliga. ಇವರಿಗೆ ವಿದ್ಯಾ ಬಾಳಿಗ ಹಾಗೂ ನಾಗೇಂದ್ರ ಬಾಳಿಗಾರ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕು. ಅವಸ್ಮರಣೀಯ ಕ್ಷಣ. ನಾಗೇಂದ್ರ ಬಾಳಿಗಾರು ಕೂಡ ಇದರೊಟ್ಟಿಗೆ ಸೇರಬೇಕು ಅಂತ ಕೇಳ್ಕೊಳ್ತೇವೆ. ನಾಗೇಂದ್ರ ಬಾಳಿಗಾರು ಕೂಡ ಸೇರಿಕೊಳ್ಬೇಕು. ಬಾನೆತ್ತರಕ್ಕೆ ಸಾಧನೆ ಮಾಡಿದ ನಾಗೇಂದ್ರ ಬಾಳಿಗವರ ಕೈ ತಾಯಿಯ ಪಾದವನ್ನು ಮುಟ್ಟುತ್ತಿದೆ. ಇದೊಂದು ಒಳ್ಳೆಯ ಸಂದೇಶ ಅನ್ನೋ ಉದ್ದೇಶದಿಂದ ಇದನ್ನು ಗೌರವಿಸ್ತೇವೆ, ಅನುಭವಿಸ್ತಾ ಇದ್ದೇವೆ. I would like to welcome Bantwal Rural Police Station Circle Inspector Sri T.D. Nagaraj, who received the Chief Minister Medal for his outstanding achievements. ಇವರಿಗೆ VNR ಗೋಲ್ಡ್ ಜನರಲ್ ಮ್ಯಾನೇಜರ್ ಆಗಿರುವಂಥ H. ರಘುರಾಜ್ ಖಿಣಿ ಇವರು ಹೂಗುಚ್ಛವನ್ನು ನೀಡಬೇಕು. ಪ್ರೀತಿಯ ಸಂಕೇತವಾದ ಗುಲಾಬಿ ಹೂಗಳನ್ನು ನೀಡಿ ಗೌರವಿಸ್ತಾ ಇದ್ದಾರೆ. Now, I would like to welcome Bantwal Town Police Sub-Inspector Sri Avinash Gowda. ಇವರಿಗೆ ಅಸಿಸ್ಟೆಂಟ್ ಜನರಲ್ PRO PH ಗಿರೀಶ್ ಪೈ ಅವರು ಹೂಗುಚ್ಛ ನೀಡಿ ಗೌರವಿಸಲು ಕೇಳಿಕೊಳ್ತಿದ್ದಾರೆ. Next, I would welcome Bantwal Rural Police Sub-Inspector Sri Prasanna K. ಇವರಿಗೆ VNR ಗೋಲ್ಡ್ನ ಟೆಕ್ನಿಕಲ್ ವೈಸ್ ಸೂಪರ್ವೈಸರ್ ಆಗಿರುವಂಥ ವಿನಾಯಕ್ ಶೈನಿ ಇವರು ಹೂಗುಚ್ಛ ನೀಡುವಂತೆ ಕೇಳ್ಕೊಳ್ತಿದ್ದೀವಿ. I would like to welcome Bantwal Traffic Police Sub-Inspector Sri Rajesh KV. ಇವರಿಗೆ VNR ಗೋಲ್ಡ್ ಚೀಫ್ ಸೂಪರ್ವೈಸರ್ ಆಗಿದ್ದ ಶರತ್ ಕುದ್ಮಲ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ತಾರೆ. Next, I would like to welcome Vitla Police Sub-Inspector Sri Vinod Reddy.
ಇವರಿಗೆ ಗಣೇಶ್ ನಾಯ್ಕ್, Next, I would like to welcome the most popular medical practitioner of Bantwal Taluk, Dr. Surendra Naik, and would be honored today. ಉಮಾಶಂಕರ್ ಶೆಣೆಯವರು ಇವರು ಹೂಗುಚ್ಚ ನೀಡಿ ಗೌರವಿಸಿ ಕೇಳ್ಕೊಳ್ತಿದ್ದಾರೆ. Now, I would like to welcome Bantwal Town Head Constable Shri Uday Rai and would be honored today. ಅಶ್ವಥ್ ಕುಲಾಲ್ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದಾರೆ. Now, I would like to welcome the President of Save Life Charitable Trust, Shri Arjun Bandarkar, and would be honored today. ಇವರಿಗೆ ವಿವೇಕ್ ಪೈ ಅವರು VRN ಗೋಲ್ಡಿನ ಕನೆಕ್ಷನ್ ಮ್ಯಾನೇಜರ್ ಆಗಿರುವಂಥ ವಿವೇಕ್ ಪೈ ಅವರು ಹೂಗುಚ್ಚ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ. I would like to welcome all the media persons and all office bearers of Bantwal Press Club and all invitees. Thank you. ಆಗಮಿಸಿರುವಂಥ ಎಲ್ಲ ತಾಯಂದರಿಗೆ, ಆತ್ಮೀಯ ಬಂಧುಗಳಿಗೆ ಮತ್ತು VNR ಗೋಲ್ಡಿನ ಎಲ್ಲ ಬಂಧುಗಳಿಗೆ ಗೌರವಪೂರ್ವಕದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇವೆ. ಆತ್ಮೀಯರೇ, ನಮಗೂ ನಿಮಗೂ ಗೊತ್ತಿರುವ ಹಾಗೆ ದೇವರಲ್ಲಿ ಅನನ್ಯ ಭಕ್ತಿ ಉಳ್ಳವರಾಗಿ ನೂರಾರು ಕೈಗಳಿಗೆ ಕೆಲಸ ನೀಡಿ ಅವರ ಬದುಕು ಹಾದಿಗೆ ಬೆಳಕು ಬೀರಿದಂಥ ವ್ಯಕ್ತಿ ನಮ್ಮ ಪ್ರೀತಿ ಅಭಿಮಾನ ಗಳಿಸಿರುವ ನನ್ನ ಮನದಾಳದಲ್ಲಿ ಪ್ರೀತಿಯ ಚಿತ್ತಾರ ಬಿತ್ತಿದವರು, ಸೋತವರಿಗೆ ಸ್ಫೂರ್ತಿಯಾದಂಥವರು, ನೊಂದವರ ಬಾಳಿಗೆ ಬದುಕು ಕೊಟ್ಟವರು, ಸಂಘ ಸಂಸ್ಥೆಗಳ ಸಹಾಯಧನ ನೀಡಿದವರು, ಕಲಾಪ್ರೇಮಿಯಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಗೇಂದ್ರ ಬಾಳಿಗಾರವರು ಈ ಒಟ್ಟು ಕಾರ್ಯಕ್ರಮದ ಬಗ್ಗೆ ತನ್ನ ಹೃದಯದ ಮಾತುಗಳೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ನೆರೆದಿರುವ ಸಭಿಕರೇ, ನನ್ನ ಮಿತ್ರರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಸ್ತಾವನೆ ಅಂತ ಹೇಳಿದರೆ, ಈ ಕಾರ್ಯಕ್ರಮ ನಾನು ಯಾಕೆ ಮಾಡ್ತಾ ಇದ್ದೇನೆ, ಏತಕ್ಕೋಸ್ಕರ ಮಾಡ್ತಾ ಇದ್ದೇನೆ, ಈ ಕಾರ್ಯಕ್ರಮದ ಉದ್ದೇಶ ಎಂಥದ್ದು, ನಮ್ಮ ನಾಗರಿಕನಾಗಿ ಈ ಊರಿನ ನಾಗರಿಕನಾಗಿ ಈ ಊರಿನಲ್ಲೇ ಹುಟ್ಟಿ ಬೆಳೆದಂತಹ ನಾನು ನಾಗೇಂದ್ರ ಬಾಳಿಗನಾಗಿ ಇವತ್ತು ನಾನು ಈ ಊರಿಗೆ ಏನು ಕೊಡ್ತಾ ಇದ್ದೇನೆ, ಕೆರೆ ನೀರನ್ನು ಕೆರೆಗೆ ಏನು ಚೆಲ್ತಾ ಇದ್ದೇನೆ. ನನ್ನ ಫೀಲ್ಡು ನನ್ನ ಕ್ಷೇತ್ರ ಅಂತ ಹೇಳಿದರೆ ಚಿನ್ನದ ವ್ಯಾಪಾರದ ಕ್ಷೇತ್ರ. ಅದೇ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದವರಿದ್ದಾರೆ ಈ ಊರಿನಲ್ಲಿ. ಈ ಊರಿನಲ್ಲಿ ಹುಟ್ಟಿ ಬೆಳೆಯುವಾಗ ನಾನು ಏನು ತೆಕೊಂಡು ಬಂದವನಲ್ಲ, ಈ ಊರಿನಿಂದಲೇ ಪಡ್ಕೊಂಡಿದ್ದೇನೆ. ಈ ಊರಿಗೆ ಬಿಟ್ಟು ಹೋಗುವಂಥದ್ದೆಲ್ಲ ಏನಿದ್ರು. ಆದ್ದರಿಂದ ನಾನು ಈ ಊರಿಗೆ ಏನು ಕೊಡುಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ, ಈ ನಾನಾ ಕ್ಷೇತ್ರದಲ್ಲಿ ದುಡಿದಂತಹ ಬಹಳವಾದ ವ್ಯಕ್ತಿಗಳು ಇಲ್ಲಿದ್ದಾರೆ. ಒಳ್ಳೆ ಮನಸ್ಸಿನ ವ್ಯಕ್ತಿಗಳಿದ್ದಾರೆ. ಉದಾಹರಣೆಗೆ ಹೇಳುವುದಂತ ಹೇಳಿದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಆರಕ್ಷಕರು, ಆ ಡಿಪಾರ್ಟ್ಮೆಂಟ್ನಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಮರೆತು ದಿನದ 24 ಗಂಟೆಯು 365 ದಿವಸವೂ ದುಡಿದು ಯಾವುದೇ ಅವರಿಗೆ ಒಂದು ಪ್ರಶಂಸೆ ಸಿಗದೆ, ಯಾವುದೇ ಒಂದು ಪುರಸ್ಕಾರ ಸಿಗದೆ ಮಾಡುವಂಥ ಕೆಲಸದಲ್ಲಿ ಅವರನ್ನು ಇವತ್ತು ನಾನು ಗುರುತಿಸಬೇಕು. ಉದಾಹರಣೆಗೆ ಇವತ್ತಿನ ಸನ್ಮಾನಿತರು TD ನಾಗರಾಜರವರು ಎಲ್ಲರೂ ಪೊಲೀಸ್ ಕೆಲಸ ಮಾಡ್ತಾ ಇದ್ದಾರೆ. ಅವರವರ ಡ್ಯೂಟಿ ಅವರು ಮಾಡ್ತಾ ಇದ್ದಾರೆ, ಪರಿಶ್ರಮ ಪಡ್ತಾ ಇದ್ದಾರೆ. ಸರ್ಕಾರದಿಂದ ಅವರಿಗೆ ವೇತನ ಸಿಗ್ತದೆ. ಆದರೂ ಆ ವೇತನ ಎಷ್ಟು ಸಿಗ್ತದೆ ಅಷ್ಟೇ ಕೆಲಸ ಅಲ್ಲ, ಅದರ 10-100 ಪಾಲು ಕೆಲಸ ಆ ಪೊಲೀಸ್ ಡಿಪಾರ್ಟ್ಮೆಂಟ್ನವು ಮಾಡ್ತಾ ಇದ್ದಾರೆ. ಎಕ್ಸಾಂಪಲಿಗೆ ಅಂತ ಹೇಳಿದರೆ, ಮೊನ್ನೆ ಕೊರೋನಾ ಬಂತು, ಇಡೀ ಪೇಟೆಯಲ್ಲಿ ಲಾಕ್ಡೌನ್ ಆಯಿತು, ಎಲ್ಲ ಬಂದಾಯಿತು. ಒಂದು ನರಮನಿ ಯಾವುದೇ ಒಂದು ಪ್ರಾಣಿ ಸಮೇತ ನಮ್ಮ ಊರಿನಲ್ಲಿ ತಿರುಗುತ್ತಿರಲಿಲ್ಲ. ಆ ಸಮಯದಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟಿನವರು ತಮ್ಮ ಜೀವದ ಹಂಗು ತೊರೆದು ಅವರವರ ಜೀವದ ಹಂಗು ತೊರೆದು ಆ ಕೆಲಸ ಮಾಡಿದ್ದಾರೆ ಅವರು. ಅಂತಹ ವ್ಯಕ್ತಿಗಳನ್ನು ನಾವಿವತ್ತು ಒಂದು ಸಣ್ಣ ಮಟ್ಟಿಗೆ ಒಂದು ಗುರುತಿಸದಿದ್ದರೆ ಅದು ಖಂಡಿತವಾಗಿ ತಪ್ಪಾಗ್ತದೆ ಅಂತ ಹೇಳಿಸ್ತೇನೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಸುರೇಂದ್ರ ನಾಯಕ್ನಂಥವರು ದಿನದ ಹಗಲು ರಾತ್ರಿ ದುಡಿದು ಯಾವುದೇ ಒಂದು
ಆರ್ಥಿಕವಾಗಿ ಏನು ಸೌಲಭ್ಯವಿಲ್ಲದಂಥ ವ್ಯಕ್ತಿಗಳು ಬಂದರು, ಅವರನ್ನು ಅಟೆಂಡ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟಿನವರು ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಇಂತಿಂಥ ಕೆಲಸ ಆಗಬೇಕು ಅಂತ ಹೇಳಿದರೂ ಬಂದು ಕೆಲಸ ಮಾಡಿದಂಥವರು ಸುರೇಂದ್ರ ನಾಯ್ಕನಂಥವರು ಸೌಜನ್ಯ ವ್ಯಕ್ತಿ. ಅಂಥವರನ್ನು ನಾವು ಗುರುತಿಸಿಕೊಳ್ಬೇಕು. ಇನ್ನೊಂದು ವಿಚಾರ ಅಂತ ಹೇಳಿದರೆ, ನಮ್ಮ ಉದಯರು ಹೆಡ್ ಕಾನ್ಸ್ಟೇಬಲ್ ಆದರೂ ಪಿ ಸಿಯಿಂದ ಹಿಡಿದು ಯಾವುದೇ ಕೆಲಸವು ದಿನ ರಾತ್ರಿ ದುಡಿದು, ನಾನು ಕೆಲವು ಸರ್ತಿ ಇಲ್ಲಿ ಪೇಟೆಗೆ ಬರಲಿಕ್ಕೆ ಕೇಳಿಕೊಂಡು, ಉದಯರ ದಾನಿಯಲ್ಲಿ ಇವತ್ತು ಏನು ಇಲ್ಲಿ ಬಂದಿದ್ದೀರಿ ಅಂತ ಹೇಳಿ ಕೇಳಿಕೊಂಡು, ತುಳುವನಲ್ಲೇ ಮಾತನಾಡೋದು ಅವ್ರ ಹತ್ರ ನಾನು, ದಾನೇ ನಿಮ್ಮಳು ಬೈದಾರ ಅಂತ ಕೇಳುವಾಗ ಅವರೊಂದು ಮಾತು ಹೇಳಲಿಕ್ಕುಂಟು. ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ, ಕೆಲಸ ಸ್ವಲ್ಪ ಅಂತ ಹೇಳಿದರೆ ಸ್ವಲ್ಪ ಅಲ್ಲ, ಏನೋ ನ್ಯೂಸ್ ಸಿಕ್ಕಿದೆ, ಏನೋ ಒಂದು ಅವರಿಗೆ ಅವರ ಕೈಯಲ್ಲಿ ಬಂದಿದೆ, ಅವರ ಇನ್ಸ್ಪೆಕ್ಟ್ರ, ಸರ್ಕಲ್ ಇನ್ಸ್ಪೆಕ್ಟ್ರ, ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಏನೋ ಒಂದು ತಿಳಿಸಿದ್ದಾರೆ ಕೆಲಸ ಮಾಡಬೇಕಂತೇಳಿ. ಇಲ್ಲಿ ಬಂದು ಅಲ್ಲಿ ಮೂಲೆಯಲ್ಲಿ ನಿಲ್ತಾರೆ, ಕೆಲವು ಸರ್ತಿ ಬೈಪಾಸ್ನಲ್ಲಿ ಇರ್ತಾರೆ, ಕೆಲವು ಸರ್ತಿ ಕೆಳಗಿನ ಪೇಟೆಯಲ್ಲಿ ಇರ್ತಾರೆ, ನನ್ನನ್ನು ನೆಗಾಡ್ತಾರೆ, ನಮಸ್ಕಾರ ಕೊಡ್ತಾರೆ, ಹೋಗ್ತಾರೆ. ಆದರೆ ಒಂದು ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ ಅವರು. ಉದ್ದೇಶ ನಮ್ಮಂಥ ಸಭ್ಯ ನಾಗರಿಕರು ಇವತ್ತು ಬದುಕಬೇಕಂತೇಳಿ. ಆದರೆ ನಮ್ಮ ಟಿ ಡಿ ನಾಗರಾಜರು, ವ್ಯಾಲೆಂಟೈನ್ ಡಿಸೋಜನ್ ಅಂತವರು, ನಮ್ಮ ಇಲ್ಲಿರುವಂಥ ಎಲ್ಲ ಇನ್ಸ್ಪೆಕ್ಟರ್ಗಳೆಲ್ಲ ರಾತ್ರಿ ಹಗಲು ಕೆಲಸ ಮಾಡಿದ್ರಿಂದ ನಾವು ಸುಖವಾಗಿ ನಿದ್ರೆ ಮಾಡ್ಬೋದು. ಗಡಿಯಲ್ಲಿ ಸೈನಿಕರು, ದೇಶದೊಳಗೆ ನಮ್ಮ ಪೊಲೀಸರು. ಈ 2 ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಹೇಳಿಕೊಂಡ್ರೆ ನಾವು ನಾಗರಿಕರೇ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಫಾರ್ ಎಕ್ಸಾಂಪಲ್, ಒಬ್ಬ ಬಾವಿಗೆ ಹಾರಿದ, ಪೊಲೀಸರಿಗೆ ಫೋನ್ ಹೋಗಬೇಕು. ಒಂದು ಕಡೆ ಬೆಂಕಿ ಹತ್ತಿತ್ತು, ಪೊಲೀಸರಿಗೆ ಫೋನ್ ಹೋಗಬೇಕು. ಏನಾದರೂ ಒಂದು ದೊಡ್ಡ ಒಂದು ಫಿಲ್ಮ್ ಆ್ಯಕ್ಟ್ರೆಲ್ಲ ಬರ್ತಾರೆ, ಪೊಲೀಸರೇ ಇರಬೇಕಲ್ಲಿ. ಯಾವ ಕೆಲಸಕ್ಕೂ ನೋಡಿದರೆ A to Z ಕೆಲಸಕ್ಕೆ ಪೊಲೀಸ್ನವರು ಬೇಕೇ ಬೇಕು. ಆದ್ದರಿಂದ ಅಂತಹ ಈ ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ ಏನಾದರೂ ಸಾಧನೆ ಮಾಡಿದಂಥವರಿಗೆ ನಾವೊಂದು ಗುರುತಿಸಿಕೊಳ್ಳುವಂಥ ಈ ಒಂದು ಕಾರ್ಯಕ್ರಮ. ಇನ್ನೊಂದು ಅದರ ಒಟ್ಟಿಗೆ ಸಣ್ಣ ವಯಸ್ಸು ಅರ್ಜುನ್ ಭಂಡಾರ್ಕರ್, ಖಾಲಿ ಅವರ ವಾಟ್ಸಪ್ ಮತ್ತು ಖಾಲಿ ಮೊಬೈಲ್ ಹಿಡ್ಕೊಂಡು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ಒಂದು ಮಾಡಿಕೊಂಡು ಇವತ್ತಿನವರೆಗೆ 1.5 ಕೋಟಿಯ ಮೇಲೆ ಹಣವನ್ನು ದಾನಿಗಳಿಂದ ಪಡೆದು ಯಾರಿಗೆ ಅದರ ಉಪಯೋಗ ಉಂಟು ಆ ಪಾಪದವರಿಗೆ ಅವರಿಗೆ ತಲುಪಿಸಿದ್ದಾರೆ. ಖಾಲಿ ಮನೆಯಲ್ಲಿ ಮತ್ತು ಆಫೀಸ್ನಲ್ಲಿ ಕೂತು ನಾನು ಕೇಳಲಿಕ್ಕುಂಟು, ಹೇಗೆ ಮಾಡ್ತೀವಿ ಮಾರೆ ಇದನ್ನಂತ ಹೇಳುವಾಗ ಬೇರೆ ಏನು ಮಾಡಲಿಕ್ಕಿಲ್ಲ. ಯಾರಿಗೆ ಕೈ ಕಟ್ಟಾಗಿದೆ, ಕಾಲು ಕಟ್ಟಾಗಿದೆ, ಕ್ಯಾನ್ಸರ್ ಆಗಿದೆ, ಏನಾದರೂ ಹಾಸ್ಪಿಟ್ಲಲ್ಲಿದ್ದರೆ ಅವರ ಹತ್ರ ಹೋಗೋದು, ಅವರ ಫೋಟೋ ತೆಗೆದು ಅವರ ಬಯೋಡಾಟಾ ತೆಕ್ಕೊಂಡು ಅವರಿಂದ ಸಿಗ್ನೇಚರ್ ತೆಕ್ಕೊಂಡು ಎಲ್ಲ ಅಕೌಂಟ್ ಪೇ, ಚೆಕ್ ಎಲ್ಲ ಬರುವುದು, ಎಲ್ಲ ಅಕೌಂಟಿಗೆ ಬರಬೇಕು, ಕ್ಯಾಶ್ ಅವರು ಮುಟ್ಟುವುದಿಲ್ಲ, ಅಕೌಂಟ್ನಿಂದಲೇ ಹೋಗುವಂಥದ್ದು ಮಾಡುವಂಥ ವ್ಯವಸ್ಥೆ ಅವರದ್ದು. ಎಷ್ಟು ಸಿಸ್ಟಮ್ ಅಂತ ಹೇಳಿದರೆ ಅವರ ಹತ್ರ. ಯಾರ್ದೋ ಒಬ್ಬರದ್ದು ಒಂದು ಟೈಮ್ನಲ್ಲಿ ಒಂದು ಫೋಟೋ ಹಾಕಿದರು, ಅವರಿಗೆ ಹುಷಾರಿರಲಿಲ್ಲ, 1.5 ಲಕ್ಷ ಬಿಲ್ ಹಾಕುವಾಗ ಅವರ ಫೋಟೋ ಎಲ್ಲ ಹಾಕಿ ಅವರದ್ದೆಲ್ಲ ಅಪ್ಲಿಕೇಶನ್ ಎಲ್ಲ ತೆಕ್ಕೊಂಡಾದ ನಂತರ ಅದನ್ನು ವಾಟ್ಸಪ್ನಲ್ಲಿ ಹಾಕಿದರು. ಎಲ್ಲ ದೇಶ ವಿದೇಶದವರು ನೋಡಿದರು, ನೋಡಿ ಅವರಿಗೆ ದಾನ ಬಂತು. ಅವರಿಗೆ ನಿಜವಾಗಿ 1,40,40,000 ಬಿಲ್ ಆಗಿದೆ, 2,60,000 ಕಲೆಕ್ಷನ್ ಬಂತು. ಈ 1,40,000 ಅವನಿಗೆ ಕೊಟ್ಟು ಅವನನ್ನು ಹೊರಗೆ ಬಿಡಿಸಿ ತಗೊಂಡು ಬಂದರು. ಬಂದ ನಂತರ ಆ ಹುಡುಗ ಇವನ ಮೇಲೆ ಒಂದು ಸಣ್ಣ ಕ್ಲೈಮ್ ಮಾಡಿದ, ನನ್ನ ಹೆಸರು ಹಾಕಿದ್ರಿಂದ, ನನ್ನ ಫೋಟೋ ಹಾಕಿದ್ರಿಂದ ಅಲ್ವ 260 ಬಂದದ್ದು, ಉಳಿದದ್ದು ನನಗೆ ಅದು 120 ಕೊಡು ಅಂತೇಳಿ. ನೋಡಿ ಪರಿಸ್ಥಿತಿ ನೋಡಿ. ಹಾಗೆಲ್ಲ ಆ 120 ಇನ್ನೊಬ್ಬರು ಯಾರು ಅಸಹಾಯಕರಾಗಿದ್ದಾರೆ, ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಕೊಡುವಂಥದ್ದು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್. ನಾನು ಅದನ್ನು ಮಾಡ್ತಾ ಇದ್ದೇನೆ. ಇವತ್ತಿನವರೆಗೆ 80G ಎಕ್ಸಂಪ್ಷನಿಗೋಸ್ಕರ ಪೈ ಟು ಪೈ ಲೆಕ್ಕ ಇಡ್ತಾ ಇದ್ದಾರೆ, ಒಂದು ಪೈಸೆ ಹತ್ಲಕ್ಕೆ ಮಾಡಿದಾಗ ನೋಡ್ತಾ ಇದ್ದಾರೆ. ಅದು ನಿಜವಾಗಿ ಒಂದು ಖುಷಿ ಅಂತ ಆದಂಥ ವಿಚಾರ. ಆದ್ದರಿಂದ ಇವತ್ತು ಅವರನ್ನು ಗುರುತಿಸ್ತಾ ಇದ್ದೇನೆ ಇಲ್ಲಿ, ಬರೇ ಸಣ್ಣ ಪ್ರಾಯ ಅವರಿಗೆ. ಇಂಥ ವ್ಯಕ್ತಿಗಳನ್ನು ನಾವು ಇವತ್ತು ಇಲ್ಲಿ ಗುರುತಿಸುವಂಥ ಉದ್ದೇಶ ಅಂತ ಹೇಳಿದರೆ ನನ್ನ ಅಡ್ವರ್ಟೈಸ್ಮೆಂಟಿಗೋಸ್ಕರ ಅಲ್ಲ. ಇದನ್ನು ಇನ್ನು ಮುಂದಿನ ಜನಾಂಗ ನೋಡಿ ನಾವು ಆ ಲೆವೆಲಿಗೆ ಬರಲಿಕ್ಕೆ ಪ್ರಯತ್ನ ಪಡಬೇಕು. ನಾನು ಕೂಡ ಕಲಿತು ಹುಷಾರಾಗಿ ಟಿ ಡಿ ನಾಗರಾಜರವರಿಗೆ ಬರಬೇಕು. ನಾನು ಒಂದು ಮುಖ್ಯಮಂತ್ರಿಯಿಂದ ಚಿನ್ನದ ಪದಕ ತಗೊಳ್ಬೇಕು. ನಾನು ಒಂದು ಸೇವ್ ಲೈಫ್ ಇದು ಚಾರಿಟೇಬಲ್ ಟ್ರಸ್ಟ್ ಮಾಡಬೇಕು. ನಾನು ಒಬ್ಬ ದೊಡ್ಡ ಡಾಕ್ಟರ್ ಆಗಬೇಕು, ನಾನು ಒಬ್ಬ ಪೊಲೀಸ್ ಆಗಬೇಕಂತೇಳಿ ಅವರ ಮನಸ್ಸಿನಲ್ಲಿ ಬರಬೇಕು. ಇದು ಆ ಉದ್ದೇಶದಿಂದ ಮಾಡಿದಂಥ ವಿಚಾರ. ಇನ್ನೊಂದಂತ ಹೇಳಿದರೆ ಇದರಲ್ಲಿ ನಮ್ಮ ಇವತ್ತಿನ ಅಧ್ಯಕ್ಷರಾದ ವ್ಯಾಲೆಂಟೈನ್ ಡಿಸೋಜರ್ ಅವರ ಬಗ್ಗೆ ಒಂದು 2 ಮಾತು. ನನಗೆ ಒಂದು 10-15 ವರ್ಷದಿಂದ ಅವರ ಪರಿಚಯ. ಸ್ಪೋರ್ಟ್ಸ್ ಮ್ಯಾನ್. ಇವತ್ತು ಅವರಿಗೆ 50-55 ವರ್ಷದ ಹತ್ತಿರಗಾಯಿತು. ಇವತ್ತು ಅವರು ಸಾಧಾರಣ 20-22 ವರ್ಷದ ಯುವಕನಾಗಿದ್ದಾರೆ. ಇವತ್ತು ಅವರು ಬೇಕಾದರೆ ಜಾಗಿಂಗ್ ಮಾಡಿ ನನ್ನ ಒಟ್ಟಿಗೆ ಓಡ್ತಾರೆ ಅವರು. ಅಂಥ ವ್ಯಕ್ತಿಯವರು. ಈಸ್ ದ ಸ್ಪೋರ್ಟ್ಸ್ ಮ್ಯಾನ್, ಬಾಡಿ ಬಿಲ್ಡರ್, ಎಲ್ಲ ವೆಯ್ಟ್ ಲಿಫ್ಟರ್ ಎಲ್ಲ ಅವರು, ಆಲ್ ಇನ್ ಒನ್ ಅವರು. ಅವರದ್ದು ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಉಡುಪಿಯಲ್ಲಿ ಒಬ್ಬ ರೌಡಿ ಇದ್ದರು, ಸಾಧಾರಣ ಒಂದು 20 ವರ್ಷ ಮುಂಚಿನ ವಿಷಯ ಅದು. ಆ ರೌಡಿಗೆಲ್ಲ ರಾಜಕೀಯ ಲೆವೆಲಿದ್ದೆಲ್ಲ ಕನೆಕ್ಷನ್ ಇತ್ತು. ಆ ಕನೆಕ್ಷನ್ ಇದ್ದ ರೌಡಿಯನ್ನು ಯಾರು ನೋಡಿದ ಎದುರು ದೂರದಿಂದ ನಮಸ್ಕಾರ ಕೊಡೋದು, ಅವನು ಏನು ಕೆಟ್ಟದ್ದು ಮಾಡಿದರೂ ಅವನನ್ನು ಆದಷ್ಟು ಭಯದಿಂದ ನೋಡುವಂಥದ್ದು. ನಮ್ಮ ವ್ಯಾಲೆಂಟೈನ್ ಡಿಸೋಜರವರು ಉಡುಪಿಯಲ್ಲಿರುವಾಗ ಆ ರೌಡಿಯನ್ನು ಪಬ್ಲಿಕ್ ಮಾರ್ಗದಲ್ಲಿ ಕಾಲಿನಿಂದ ತುಳಿದು ಎಳೆದುಕೊಂಡು ಹೋಗಿ ಅವರನ್ನು ಸ್ಟೇಷನ್ನಲ್ಲಿ ಹಾಕಿದ ನಮ್ಮ ಈ ವ್ಯಾಲೆಂಟೈನ್ ಡಿಸೋಜನವರು.
ಆ ವಿಷಯ ನನಗೆ ಗೊತ್ತುಂಟು. ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ, ನಾನೊಮ್ಮೆ ಸ್ಟೇಷನಿಗೆ ಇಲ್ಲಿವರೆಗೂ ಸರ್ಕಲ್ ಇನ್ಸ್ಪೆಕ್ಟರ್ ಆಗೋ ಸ್ಟೇಷನಿಗೆ ಹೋಗಿದ್ದೆ. ನಾನು ಹೆಸರು ಯಾರನ್ನು ಹೇಳಲಿಕ್ಕೆ ಇದು ಮಾಡಿ ಇಚ್ಛೆ ಪಡೋದಿಲ್ಲ. 2-3 ಟಾಪ್ ಲೆವೆಲ್ ರೌಡಿಸ್ಗಳಲ್ಲಿ ಬಂದಿದ್ದರು. 4-5 ಜನ ಕಾರ್ನಲ್ಲಿದ್ದು ಒಳಗೆ ಹೋಗಿ ಸೀದಾ ಹೋಗಿ ಕೂತ್ಕೊಂಡ್ರು. ಕೂತ್ಕೊಳ್ಳುವಾಗ ಒಂದು ಮಾತ್ರ ಇವರು ಹೇಳಿದ್ದು, ಹೇಳ ಮೇಲೆ ಹೇಳು, ಹೊರಗೆ ಹೋಗಿ ನಿಲ್ಲು, ಎಲ್ಲ ಗೆಟ್ ಔಟ್, ಹೊರಗೆ ಹೋಗಿ. ನನಗೆ ಒಮ್ಮೆ ಶಾಕ್ ಆಯಿತು ಇವರು ಹಾಗೆ ಮಾತನಾಡುವಾಗ. ಯಾಕಂತ ಹೇಳಿದರೆ, ಒಳ್ಳೆ ವ್ಯಕ್ತಿಗೆ ಇಲ್ಲಿ ಯಾವಾಗಲೂ ನಮ್ಮ ಸೀಟು ಉಂಟು, ಕೆಟ್ಟ ವ್ಯಕ್ತಿಗೆ ಬಾಗಿಲಿನ ಹೊರಗೆ ಅಂತೇಳಿ. ಅದು ಒಂದು ನೋಡಿ ನನಗೆ ಆಗ ನೋಡುವಾಗ ನಾನು ಇವರ ಹತ್ರ ನಾನು ಶಾಪಿಗೆ ಬರುವಾಗ ಕೇಳಲಿಕ್ಕುಂಟು. ಇಲ್ಲ, ನಾವು ಹಾಗೆ ಅಂತ ಹೇಳುವುದವರು, ಇವತ್ತಿನವರೆಗೆ ಹಾಗೆ, ಇನ್ನು ಮುಂದೆ ಹಾಗೆ, ನಮಗೆ ಒಂದು ಎಥಿಕ್ಸ್ ಉಂಟು, ಅದನ್ನು ಬಿಟ್ಟು ನಾವು ಹೋಗೋದಿಲ್ಲ ಅಂತೇಳಿ. ಅಂಥ ವ್ಯಾಲೆಂಟೈನ್ ಡಿಸೋಜನ್ ಅವರು ಇವತ್ತು ಇಲ್ಲಿ ಅಧ್ಯಕ್ಷರಾಗಿ ಇಲ್ಲಿ ಕೂತ್ಕೊಂಡಿದ್ದಾರೆ. ನನಗೆ ಇವತ್ತಿನ ಸಂತೋಷದ ವಿಚಾರ ಅಂತೇಳಿ ನಾನು ತಿಳಿದುಕೊಳ್ತೇನೆ. ಇನ್ನೊಂದಂತ ಹೇಳಿದರೆ, ನಮ್ಮ ಬಾಕಿ ವಿಟ್ಲ ಸ್ಟೇಷನ್ನವರಾಗಲಿ, ನಮ್ಮ ಟ್ರಾಫಿಕ್ನವರಾಗಲಿ, ನಮ್ಮ ಎಲ್ಲರೂ ಪ್ರಸನ್ನವರ ಎಲ್ಲರೂ ಸೇರಿ ಇವರೆಲ್ಲ ಹೀಗೆ ಅಂತ ಹೇಳಿದರೆ, ಇವತ್ತಿನ ನಾನು ಗುರುತಿಸಿಕೊಂಡ ವಿಚಾರ ಅಂತ ಹೇಳಿದರೆ, ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿರುವಂತಹ ಒಂದು ಉನ್ನತ ವ್ಯಕ್ತಿಗಳು ನನ್ನ ಅಭಿಪ್ರಾಯದ ಪ್ರಕಾರ. ಇನ್ನೊಂದು ಅಂತ ಹೇಳಿದರೆ, ನಾವು ಎಣಿಸ್ತೇವೆ ಅಂತ ಹೇಳಿದರೆ, ಪೊಲೀಸ್ನವರು ಅಂತ ಹೇಳಿದರೆ ಅವರೆಂಥದ್ದು ಮಾರ್ರೆ, ಸ್ವಲ್ಪ ಅವ್ರ ಹತ್ರ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಸ್ವಲ್ಪ ಡೇಂಜರ್ ಅವರು, ಹಾಗೆ ಅದು ಎಂಥದ್ದೂ ಇಲ್ಲ. ನಾನು 25-30 ವರ್ಷದಿಂದ ಪೊಲೀಸರ ಸಹವಾಸದಲ್ಲಿದ್ದೇನೆ. ಒಳ್ಳೆಯದಕ್ಕೆ ಪೊಲೀಸರು ನಿಜವಾಗಿ ಒಳ್ಳೆಯದು ನಾನು ಹೇಳ್ತೇನೆ. ಅವರಿಗೆ ನಮ್ಮ ಹಾಗೆ ಅವರಿಗೆ ಸಂಸಾರ ಉಂಟು, ನಮ್ಮ ಹಾಗೆ ಅವರದ್ದು ವ್ಯಕ್ತಿತ್ವ. ಆದರೆ ಅವರಿಗೆ ಜವಾಬ್ದಾರಿ ಇದ್ದದ್ರಿಂದ ಅದರ ಪ್ರಕಾರ ಅವರು ನಡೆದುಕೊಳ್ಳಬೇಕಾಗ್ತದೆ. ಆದ್ದರಿಂದ ನಾನು ಎಲ್ರಿಗೂ ನಾಗರಿಕರು ಹೇಳುವುದಂತ ಹೇಳಿದರೆ, ಪೊಲೀಸಿನವರೊಂದಿಗೆ ಸಾಮರಸ್ಯದಿಂದ ಇದ್ದಲ್ಲಿ ನಮ್ಮ ಈ ಊರಿನ ಕೆಲಸ, ಯಾವುದೇ ಕೆಲಸ ನಮಗೆ ಸುರಳಿತವಾಗಿ ಆಗ್ತದೆ ಅಂತೇಳಿ ನಾನು ತಿಳಿದುಕೊಳ್ತೇನೆ. ಮತ್ತು ಈಗ ಚಿನ್ನದ ಪದಕ, ಇದು ಮುಖ್ಯಮಂತ್ರಿ ಪದಕ ಸಿಕ್ಕಿತು, ಇದೆಲ್ಲ ಹೇಳಿದರು. ಒಂದು ಯಾವುದೇ ಒಂದು ಫೀಲ್ಡಿನಲ್ಲಿ ಅಂತ ಹೇಳಿದರೆ, ಒಳಗಿಂದೊಳಗೆ ಐಕ್ಯಮತ್ಯ ಇದ್ದರೆ ಎಲ್ಲ ಸರಿಯಾಗಿ ಹೋಗ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಕೆಲವಂತ ಹೇಳಿದರೆ, ಈಗ ನಮ್ಮ ನಾಗರಾಜರವರಿಗಾಗಲಿ ಉದಯರವರಿಗಾಗಲಿ ಯಾರಾದರೂ ಚಿನ್ನದ ಪದಕ ಏನಾದರೂ ಸಿಕ್ಕಿತು ಅಥವಾ ಮುಖ್ಯಮಂತ್ರಿ ಪದಕ ಏನಾದರೂ ಸಿಕ್ಕಿತು ಅಂತ ಹೇಳಿದ ತಕ್ಷಣ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಂಡುಕೊಳ್ಳೋರು ಇದ್ದಾರೆ. ಆದರೆ ಅದನ್ನು ಅವರು ಸರಿದೂಗಿಸಿಕೊಂಡು ನಮ್ಮ ಡಿಪಾರ್ಟ್ಮೆಂಟಿನವರು ಹೋದರೆ, ನಾವು ನಾಗರಿಕರು ಅದರಲ್ಲಿ ಉತ್ತಮ ವಿಷಯ ಉಂಟಂತೇಳಿ ನಾನು ತಿಳಿದುಕೊಳ್ತೇನೆ. ಇನ್ನೊಂದಂತ ಹೇಳಿದರೆ, ಕೊರೋನಾದ ಬಗ್ಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದವರಿಗೆ ನಾನು ಇವತ್ತು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿನವರಿಗೆ ಹೇಳ್ತಾ ಇದ್ದೇನೆ ನಾನು. ಮತ್ತು ಇವತ್ತಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಂತಹ ನಮ್ಮ ಊರಿನ, ನಮ್ಮ ಸಮಾಜದ ಜನರಿಗಾಗಲಿ, ನಮ್ಮ ಈ ಊರಿನ ನಾಗರಿಕರಾಗಲಿ, ನೀವೆಲ್ಲ ಬಂದಿದ್ದೀರಿ. ನಿಮ್ಮ ಸಮ್ಮುಖದಲ್ಲಿ ಅವರಿಗೆ ಈ ಕಾರ್ಯಕ್ರಮವನ್ನು ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಹೇಳಿಕೊಂಡು ನನಗೆ 2 ಮಾತುಗಳನ್ನು ಪ್ರಸ್ತಾವನೆಯಲ್ಲಿ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್. ಹೃದಯದ ಮಾತುಗಳೊಂದಿಗೆ ಈ ಕಾರ್ಯಕ್ರಮವನ್ನು ಕಂಡ ಉದ್ದೇಶವನ್ನು ವಿವರಿಸ್ತಾ ನಮಗೆಲ್ಲ ಶುಭ ಹಾರೈಸಿದ ನಾಗೇಂದ್ರ ಬಾಳಿಗ ಅವರಿಗೆ ವಂದನೆ, ಅಭಿನಂದನೆ ಸಲ್ಲಿಸ್ತೇವೆ. ಎಲ್ಲರಂತಲ್ಲ ಇವರು ಕಲ್ಲು ಸಕ್ಕರೆಯಂತೆ, ನಿಷ್ಠುರವಾದಿಗಳಾದರೂ ಒಳ್ಳೆಯವರೇ, ಪ್ರೀತಿಯನ್ನು ಮಗೆ ಕೊಡುತ್ತಾ ಬರಿದಾಗದೆ ಉಳಿದವರು, ಇನ್ನೊಬ್ಬರ ಬದುಕಿಗೆ ಬೆಳಕಾದವರು ಅವಿನಾಶ್ ಗೌಡ ಇವರು. ಇವರ ತಮ್ಮ ಪ್ರೀತಿಯ ಮಾತುಗಳಿಗಾಗಿ ವೇದಿಕೆ ಇವತ್ತು ನಮ್ಮೊಟ್ಟಿಗೆ ಶ್ರೀಮತಿ ಸೌಮ್ಯ ಮೇಡಮ್ ನಮ್ಮೊಟ್ಟಿಗೆ ಬರ್ತಾರೆ, ದೂರದಿಂದ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ. ಸ್ವತಃ ನಾಗೇಂದ್ರ ಬಾಳಿಗರವರೇ ಬಂದು ಮೇಡಮನ್ನು ವೇದಿಕೆ ಕರ್ಕೊಂಡು ಬರ್ತಿದ್ದಾರೆ. ಇವರಿಗೆ ನಾಗೇಂದ್ರ ಬಾಳಿಗರವರ ಪತ್ನಿಯವರು ವಿದ್ಯಾ ಬಾಳಿಗರು ಹೂವಿನ ಗುಚ್ಚನ್ನು ಕೊಡಬೇಕು. ಒಮ್ಮೆ ಚಪ್ಪಾಳೆಯೊಂದಿಗೆ ಇಬ್ಬರು ತಾಯಂದರಿಗೆ ನಾವು ಗೌರವಿಸೋಣ. ಇದೀಗ ವೇದಿಕೆ ಸಬ್ ಇನ್ಸ್ಪೆಕ್ಟರ್ ಆಗಿರುವಂಥ ಗೌರವಂತ ಅವಿನಾಶ್ ಗೌಡ ಇವರಿಗೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಮೇಲಾಧಿಕಾರಿಗಳೇ, ನಾಗೇಂದ್ರ ಬಾಳಿಗ ಅವರೇ, ಅವರ ಮಾತೃಶ್ರೀ ಅವರೇ, ಹಾಗೂ ನನ್ನ ಸಹೋದ್ಯೋಗಿಗಳೇ, ಹಾಗೂ ಇಲ್ಲಿ ನೆರೆದಿರುವಂತಹ ಸಾರ್ವಜನಿಕರೇ. ನಮ್ಮ ನಾಗೇಂದ್ರ ಬಾಳಿಗ ಅವರು ಮೊನ್ನೆ ಅವ್ರ ಶಾಪಿಗೆ ಹೋದಾಗ ಹೇಳಿದರು, ಸರ್ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ತಮಗೆಲ್ಲ ಅಭಿನಂದನೆ ಕಾರ್ಯಕ್ರಮ ಅಂತ. ನಾನು ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಇಮ್ಯಾಜಿನ್ ಮಾಡಿರಲಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದರೆ, ನಮಗೆ ಅವ್ರು ಹೇಳ್ದಂಗೆ 24 hours 365 days ನಾವು ವರ್ಕಲ್ಲೇ ಬ್ಯುಸಿ ಇರ್ತೀವಿ. ಅಂಥದ್ರ ಮಧ್ಯೆ ನಮಗೆ ಒಂದು ಕರೆದು ಒಂದು ಅಭಿನಂದನಾ ಕಾರ್ಯಕ್ರಮ, ನಮ್ಮ ನಾಗರಾಜ್ ಸರ್ ಆಗಿರ್ಬೋದು, ನಮ್ಮ ಉದಯ್ ಆಗಿರ್ಬೋದು, ಅವರ ಕಾರ್ಯದಕ್ಷತೆಯನ್ನು ಗುರುತಿಸಿ ಸರ್ಕಾರ ಅವರಿಗೆ ಮುಖ್ಯಮಂತ್ರಿ ಪದಕ ನೀಡಿದೆ. ಹಾಗೂ ಪೊಲೀಸ್ ಇಲಾಖೆ ಜೊತೆ ನಾವು ಇವಾಗ ಕೊರೋನಾ ಟೈಮಲ್ಲಿ ಆಗಿರ್ಬೋದು,
ಬೇರೆ ಟೈಮಲ್ಲಾಗಿರ್ಬೋದು ಸಾರ್ವಜನಿಕರು ನಮಗೆ ತುಂಬ ಸಹಭಾಗಿತ್ವದಿಂದ ನಡ್ಕೊಂಡಾಗ ನಾವು ಏನೇ ಮಾಡೋದಕ್ಕೂ ನಮಗೆ ಒಂದು ಬಲ ಇರುತ್ತೆ. ಕೊರೋನಾ ಟೈಮಲ್ಲಿ ಆ್ಯಕ್ಚುಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಮ ಬಂಟ್ವಾಳ ಪೇಟೆಗೆ ಜಾಸ್ತಿ ಎಫೆಕ್ಟ್ ಆಗಿದ್ದು. ಅಲ್ಲಿದ್ದಂಥ ಸಬ್ ಇನ್ಸ್ಪೆಕ್ಟರ್ ನಾನೇ ಆಲ್ಮೋಸ್ಟ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರು. ಕೆಲವು ಸನ್ನಿವೇಶಗಳಲ್ಲಿ ಲಾಸ್ಟ್ ಮೂಮೆಂಟಲ್ಲೆಲ್ಲ ಒಂದು ಸ್ವಲ್ಪ ಇದಾಯಿತು. ಆದ್ರೂ ಯಾಕೆ ಅಂತ ಹೇಳಿದರೆ ನಾವು ಇಂಡಿಪೆಂಡೆಂಟಾಗಿ ತಿರುಗಾಡ್ತಾ ಇರೋರು ಅಂತಾರನ್ನ ಒಂದು ಕಡೆ ಈ ಬೋನಲ್ಲಿ ಕೂಡಾಗ್ತಾಗೆ ಆಗಿದ್ದಂಥ ಸನ್ನಿವೇಶದಲ್ಲಿ ಜನರು ನಮ್ಮ ಜೊತೆ ಪೊಲೀಸವ್ರ ಜೊತೆ ತುಂಬ ಸೌಜನ್ಯದಿಂದ ನಡ್ಕೊಂಡ್ರು. ಕೆಲವು ವಿಚಾರಗಳು ಮಾತ್ರ ಒಂದು ಸ್ವಲ್ಪ ಕಿರಿಕಿರಿ ಆಯಿತು ಲಾಸ್ಟ್ ಮಟ್ಟಿಗೆ, ಮತ್ತು ಸರ್ಕಾರ ಜೊತೆ ಮಾತಾಡಿ ಅದು ಕ್ಲಿಯರ್ ಆಯಿತು. ಇದನ್ನೆಲ್ಲ ಗುರುತಿಸಿ ನಮ್ಮನ್ನು ಇಲ್ಲಿ ಪೊಲೀಸವರಾಗಿರ್ಬೋದು, ವೈದ್ಯಕೀಯರಾಗಿರ್ಬೋದು, ಮತ್ತು ನಮ್ಮ ಇವ್ರು ಹೇಳಿದರು ಚಾರಿಟೇಬಲ್ ಟ್ರಸ್ಟ್ ಅವರು ನಾವು ಒಂದು ಸತಿ ಯಾರಿಗೋ ಒಬ್ಬರಿಗೆ ಏನೋ ದಾನ ಮಾಡಬೇಕು ಅಂತ ಕೇಳಿದಾಗ ಅವರು ಮತ್ತು ಅವ್ರ ಫ್ರೆಂಡ್ಸ್ ಸೇರಿ ನಮ್ಮ ಇವರಿಗೆ ಸಹಾಯ ಮಾಡಿದರು. ಅದೇ ಥರ ಅವರು ಮುಂದುವರಿಸ್ಕೊಂಡು ಹೋಗಲಿ. ಇಲ್ಲಿ ಪೊಲೀಸರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ನಿಯೋಜಿಸಿದಂತಹ ನಾಗೇಂದ್ರ ಬಾಳಿಗ ಮತ್ತು ಅವರ ಇವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಹೊಸ ಸ್ಟೇಷನ್ ಅಪ್ಡೇಟ್ ಆದಾಗ ಆಗಮಿಸಿರುವಂಥ ಚೆಲುವರಾಜ್ ಸರ್ ಅವರಿಗೆ ನಾಗೇಂದ್ರ ಬಾಳಿಗಾರವರು ಬೇಕು ಚಪ್ಪಾಳೆ ನಿಮ್ಮದು. ಯಾಕಂದರೆ ನಮ್ಮ ಮುಂದೆ ಇರುವವರು ಇನ್ನು ನಮ್ಮ ಅಧಿಕಾರಿ, ಅವರಿಗೆ ಅತ್ಯಂತ ಪ್ರೀತಿಯಿಂದ ಅವರನ್ನು ಆಮಂತ್ರಿಸೋಣ, ಗೌರವಿಸೋಣ ಅಂತ ವಂದನೆಗಳು. ಮೇಲ್ನೋಟಕ್ಕೆ ಸದಾ ಗಂಭೀರ, ಆದರೆ ಅಂತರಂಗದಲ್ಲಿ ಅತ್ಯಂತ ಮೃದು ಹೃದಯದ ಸರದಾರ ಇವರೇ ನಮ್ಮ ಇಂದಿನ ಅತಿಥಿ ಅವಿನಾಶ್ ಗೌಡ ಸಬ್ ಇನ್ಸ್ಪೆಕ್ಟರ್ ಸರ್. ಇವರು ವೃತ್ತಿಯಲ್ಲಿ ಪ್ರಾಮಾಣಿಕರಾಗಿ, ಕಾರ್ಯದಲ್ಲಿ ನಿಷ್ಠಾವಂತರಾಗಿ, ನ್ಯಾಯದ ಪ್ರತಿಪಾದಕರಾದ ಇವರು ಇದೀಗ ತಮ್ಮ ಪ್ರೀತಿಯ ಮಾತುಗಳಿಗೆ ವೇದಿಕೆಯನ್ನು ಕೊಡ್ತಾ ಇದ್ದೇವೆ. ಪ್ರಸನ್ನ ಸರ್ ಅವರು ಈಗ ಮಾತಾಡಬೇಕಾಗಿ ಕೇಳ್ಕೊಡ್ತೀವಿ ಸರ್. ಸಾರಿ ಇರಲಿ. ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗೌರವಾನ್ವಿತರೆ, ನಮ್ಮ ಬಂಟ್ವಾಳದ ನಾಗರಿಕರೇ ಮತ್ತು ನನ್ನ ಸಹೋದ್ಯೋಗಿಗಳೇ ಮತ್ತು ನಮ್ಮ ಠಾಣಾ ಸಿಬ್ಬಂದಿಯವರೇ, ನಾವು ನಮ್ಮ ಅವಿನಾಶ್ವರ ಹೇಳಿದಾಗೆ ಒಂದು ಸಿಂಪಲ್ ಫಂಕ್ಷನ್ನು, ಇಷ್ಟು ದೊಡ್ಡ ಸ್ಟೇಜ್ ಅಂತ ಅಂದ್ಕೊಂಡಿರಲ್ಲ. ಒಂದು ಊಟದ ವ್ಯವಸ್ಥೆ ಇದೆ, ಊಟ ಮಾಡ್ಕೊಂಡು ಹೋಗೋದು ಅಂತ. ಆದರೆ ಬಾಳಿಗರು ತುಂಬ ದೊಡ್ಡದಾಗಿ ಅರೇಂಜ್ ಮಾಡಿದ್ದಾರೆ. ನನಗೆ ಬಾಳಿಗರ ಬಗ್ಗೆ ಹೇಳಬೇಕು ಒಂದು ಮಾತು ಅಂದರೆ, ನಾನು ಮೊದಲಿಗೆ ಬಂದು ಒಂದು 6 ತಿಂಗಳಾಗಿತ್ತು. ನಮ್ಮ ಸಿಬ್ಬಂದಿಗೆ ಒಬ್ಬನಿಗೆ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ಗೋಲ್ಡ್ ಬೇಕಾಗಿತ್ತು, ಅವತ್ತು ಅರೇಂಜ್ ಆಗಲೇಬೇಕಾಗಿತ್ತು. ಗೋಲ್ಡ್ ಇಲ್ಲ ಅಂದರೆ ಅದು ಕಷ್ಟ ಆಯಿತು. ಬಾಳಿಗರು ದಯವಿಟ್ಟು ಕಷ್ಟ ಇದೆ, ನನಗೆ ಈಗ ಗೋಲ್ಡ್ ಬೇಕು ಅಂದಕ್ಕೆ ಬಾಳಿಗರು ಒಂದೇ ಮಾತಾಡು, ಆಯಿತು ನೀವು ಯಾರು ಸಹ ದುಡ್ಡು ಕೇಳಿದ್ದು ಅವ್ರಿಗೆ ಇದ್ದಾಗೆ ಕೊಡಲಿ ಅಂತ ಹೇಳ್ಬಿಟ್ಟು ಆ ಬಂಗಾರನ ಇಮ್ಮಿಡಿಯೇಟಾಗಿ ಅವಾಗಲೇ ಕೊಟ್ಟು ಕಳಿಸಿದೆ. ಅದರಿಂದ ಅವ್ರಿಗೆ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದು ಅದು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅವರ ಜೀವನದಲ್ಲಿ ಸಮೇತ ಅವರು ನೆನೆಸ್ಕೊಬೇಕು, ಆ ಸಿಬ್ಬಂದಿಯವರು ನೆನೆಸ್ಕೊಬೇಕು. ಅದಕ್ಕೆ ಅವರಿಗೆ ನಾನು ಈ ವೇದಿಕೆಯ ಮೂಲಕ ನಾನು ಬಾಳಿಗರಿಗೆ ನಾನು ಧನ್ಯವಾದನ ನಾನು ಸಲ್ಲಿಸ್ತಾ ಇದ್ದೀನಿ. ಯಾರು ಒಂದು ಅಂಗಡಿಲಿ ಹೋದರೆ ಒಂದು ಸೋಪು ಬಿಸ್ಕಟ್ ಸಮೇತ ಉಚಿತವಾಗಿ ಕೊಡೋದಿಲ್ಲ. ಅವ್ರು ಒಂದೇ ಮಾತಿಲ್ಲ ಸರ್, ಯಾರು ನಿಮಗೆ ದುಡ್ಡು ಕೇಳಿದ್ದು, ಅವ್ರು ಬಂದು ತೊಗೊಂಡೋಗ್ಲಿ ಬಂಗಾರ, ಅವ್ರಿಗೆ ಆದಾಗೆ ಅದು ಅಮೌಂಟ್ ಅದು ಬಂಗಾರದ ಅಮೌಂಟ್ ಕೊಡಲಿ ಅಂತ. ತುಂಬ ದಿನಗಳ ನಂತರ ಅದನ್ನು ಅವರು ತಗೊಂಡ್ರು. ಹಾಗಾಗಿ ಅವ್ರ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ವೃತ್ತಿಯಲ್ಲಿ ಪ್ರಾಮಾಣಿಕತೆ, ಬದುಕಿನಲ್ಲಿ ಸರಳತೆ, ಮಾತಿನಲ್ಲಿ ಮಧುರತೆ, ಬದುಕಿನುದ್ದಕ್ಕೂ ನ್ಯಾಯಪರತೆ, ಇದು ನಾವು ನಿಮ್ಮಲ್ಲಿ ಕಂಡುಕೊಂಡ ವಿಶಿಷ್ಟತೆ. ಇದೇ ನಮ್ಮ ರಾಜೇಶ್ KV ಇವರ ಗುಣಗಳು. ಇದೀಗ ಅವರ ಮಾತುಗಳಿಗಾಗಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಮುಖ್ಯ ಅತಿಥಿಗಳೇ ಮತ್ತು ನನ್ನ ಮೇಲಾಧಿಕಾರಿಗಳೇ ಹಾಗೂ ಈ ವೇದಿಕೆಯನ್ನು ಸೃಷ್ಟಿಕರ್ತರಂತಹ ಬಾಳಿಗರವರೇ ಹಾಗೂ ನನ್ನ ನೆಚ್ಚಿನ ಸಿಬ್ಬಂದಿ ವರ್ಗದವರೇ ಮತ್ತು ನೆರೆದಿಕ್ಕಂತಹ ಸಭಿಕರೇ, ಈ ಸಭೆಯನ್ನು ಮಾಡಬೇಕಾಗಿ ಮತ್ತು ಪೊಲೀಸರಿಗೆ ಮತ್ತು ವೈದ್ಯರಿಗೆ ಸೇವೆ ಸಲ್ಲಿಸತಕ್ಕಂತಹ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ನಾನು ಕಂಡುಕೊಂಡಂತಹ ನೈಜ ಸಮತಂದರೆ, ಇಲ್ಲಿ ಯಾರೂ ಕೂಡ ದೊಡ್ಡ ವ್ಯಕ್ತಿಗಳಾಗಲ್ಲ. ದೊಡ್ಡ ವ್ಯಕ್ತಿ ಆಗಬೇಕಂತಂದರೆ ಹಣ ಒಂದೇ ಸಾಧ್ಯ ಅಲ್ಲ. ಈ ವೇದಿಕೆಯಲ್ಲಿ ಕಂಡುಕೊಳ್ಳುವಂಥ ಸತ್ಯ ಏನಂತಂದರೆ, ನಾನು ಈ ಊರಿಗಾಗಿ ಏನು ಮಾಡ್ತಾಯಿದ್ದೇನೆ, ಆ ಊರಿಗಾಗಿ ಮಾಡಿದಂಥ ಸೇವೆ ಮತ್ತು ಊರಿಂದ ಪಡೆದಂತಹ ಹಣ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರ ತಾಯಿಗೆ ಕೊಟ್ಟಂತಹ ಮರ್ಯಾದೆ, ಅದು ಅವರ ನೈಜತೆಯನ್ನು ಈ ವೇದಿಕೆ ಮುಖಾಂತರ ಅವರ ಆಶೀರ್ವಾದದೊಂದಿಗೆ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನ ಸನ್ಮಾನ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವರಿಗೆ
ಆಯುಷು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತೇನೆ. ತಮ್ಮ ಪ್ರೀತಿಯ ಮಾತುಗಳಿಗೆ ವಂದನೆಗಳು ಸರ್. ಸೇವಾ ಮನೋಭಾವಕ್ಕೆ ಉತ್ತಮ ಉದಾಹರಣೆ ಶ್ರೀ ಸಮೂಹ ಅಥವಾ ಹೆಣ್ಣು ಮನನ ಮಾಡಿದಲ್ಲಿ ಈ ಜಗತ್ತನ್ನೇ ಬದಲಾಯಿಸಬಲ್ಲಲು ಎನ್ನುವ ಮಾತಿಗೆ ಅನ್ವರ್ಥಕ ನಮ್ಮ ಇಂದಿನ ಅತಿಥಿ ಪುಂಜಲಕಟ್ಟೆಯ ಇನ್ಸ್ಪೆಕ್ಟರ್ ಆಗಿರುವಂಥ ಶ್ರೀಮತಿ ಸೌಮ್ಯ ಮೇಡಮ್ ಅವರು ಇದೀಗ ತಮ್ಮ ಪ್ರೀತಿಯ ಮಾತುಗಳಿಗಾಗಿ ವೇದಿಕೆ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಇಲಾಖಾ ಮೇಲಾಧಿಕಾರಿಗಳೇ ಹಾಗೂ ಗಣ್ಯಾತಿಥಿಗಳೇ, ನಿಮಗೆಲ್ರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮದು ಪುಂಜಲಕಟ್ಟೆ ಪೊಲೀಸ್ ಸ್ಟೇಷನ್ ಅಂದರೆ ಆ ಕಡೆ ಬೆಳ್ತಂಗಡಿನೂ ಅಲ್ಲ, ಈ ಕಡೆ ಬಂಟ್ವಾಳನೂ ಅಲ್ಲ, ಮಧ್ಯದಲ್ಲಿ ಇರ್ತೇವೆ. ಅದಕ್ಕೆ ಎಲ್ಲ ಬಂಟ್ವಾಳ ಸರ್ಕಲ್ ಜೊತೆ ನನ್ನನ್ನು ಒಂದು ಆಮಂತ್ರಿಸಿದ್ದಾರೆ. ಅದಕ್ಕಾಗಿ ನಾನು ಮೊದಲನೇದಾಗಿ VNR ಗೋಲ್ಡ್ ಸಮೂಹಕ್ಕೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬರೀ ನನ್ನನ್ನಷ್ಟೇ ಅಲ್ಲ, ನಮ್ಮ ಠಾಣೆಯ ಎಲ್ಲ ಸಿಬ್ಬಂದಿಗಳು ಬರಬೇಕು ಅಂತ ಅವರು ನಮ್ಮಲ್ಲಿ ಕೋರಿಕೊಂಡಿದ್ದಾರೆ. ನಾನು ಪ್ರೊಬೇಷನರಿ ಬಂಟ್ವಾಳ ಟೌನಲ್ಲಿದ್ದಾಗ 1-2 ಸಲ ಅವರನ್ನು ಭೇಟಿಯಾಗಿದ್ದೆ. ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿರುವಂತಹ ನಮ್ಮ ಮೆಚ್ಚಿನ ವೃತ್ತ ನಿರೀಕ್ಷಕರಾದಂಥ TD ನಾಗರಾಜ್ ಅವರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಉಳ್ಳಾಲದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗುವಾಗ ನಮ್ಮದು ಏರಿಯಾ ಮನೆ ಅಲ್ಲೇ ಬರೋ ಕಾರಣ ಉಳ್ಳಾಲ ಅಂತಂದರೆ ತುಂಬ ಸೆನ್ಸಿಟಿವ್ ಏರಿಯಾ. ಸೊ ನಮಗೆ ಅಲ್ಲಿ ಹೊಸ ಸಬ್ ಇನ್ಸ್ಪೆಕ್ಟ್ರ್ ಬರ್ತಾರೆ ಅಂತಂದರೆ ಏನೋ ಒಂದು ಕುತೂಹಲ ಇರುತ್ತೆ. ನಾವು ಅವಾಗ ಕಾಲೇಜಿಗೆ ಹೋಗ್ತಾ ಇದ್ವಿ, ಇವರು ಹೇಗಿದ್ರು ಅಂತಂದರೆ ತುಂಬ ತೆಳ್ಳಗಿದ್ರು, ಈಗ ಸ್ವಲ್ಪ ದಪ್ಪಾಗಿದ್ದಾರೆ. ನಾವೆಲ್ಲ ಅಂದ್ಕೊಳ್ತಿದ್ವಿ ಉಳ್ಳಾಲಕ್ಕೆ ಇವರ ಸಬ್ ಇನ್ಸ್ಪೆಕ್ಟ್ರ್, ಒಂದು ಗಾಳಿ ಬಂದರೆ ಹೋಗುವರು ಅಂತೇಳಿ, ಆ ಥರ ಇದ್ದರು ತುಂಬ. ಸೊ ನನಗೆ ಅದು ಯಾವಾಗಲೂ ಅವರನ್ನು ನೋಡುವಾಗ ನೆನಪಾಗೋದು. ಅವರಿಗೆ ಹೇಗಂತಂದರೆ ಎಲ್ಲ ಸಿಬ್ಬಂದಿ, ಅದು ಕಾನ್ಸ್ಟೇಬಲ್ ಆಗಿರಲಿ, ಹೆಡ್ ಕಾನ್ಸ್ಟೇಬಲ್, ಅದರಲ್ಲಿ ಯಾವುದು ಭೇದ ಭಾವ ಇಲ್ಲ, ತುಂಬ ಆತ್ಮೀಯತೆ, ಎಲ್ಲೂ ಸಿಕ್ಕಿದ್ರು ಮಾತಾಡುವಂಥ ಆತ್ಮೀಯತೆ, ಅದನ್ನು ನಾವೆಲ್ಲರೂ ಮೆಚ್ಕೊಳ್ಬೇಕಂತ ಒಂದು ವಿಚಾರ. ಅದು ಯಾವ ಆಫೀಸರ್ಗೆ ಅಂತ ಒಂದು ಗುಣ ಬರೋದಿಲ್ಲ. ಇನ್ನೊಂದು ಉದಯ್ ರೈ ಅವರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಕೂಡ ಹಾಗೆ ಒಳ್ಳೆಯ ಒಂದು ಕೆಲಸಗಾರರು. ಇನ್ನಷ್ಟು ಅವರಿಗೆ ಒಳ್ಳೆಯ ಈ ಒಂದು ಇಲಾಖೆಯಲ್ಲಿ ಇನ್ನಷ್ಟು ಒಳ್ಳೆಯ ಒಂದು ಗೌರವ ಸಿಗಲಿ. ಹಾಗೆ ಡಾಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ, ನಾನು ನಿಮ್ಗೆ ಆಗಾಗಲೇ ಹೇಳಿದ್ದೇನೆ, ನಮ್ದು ಅರ್ಧ ಬೆಳ್ತಂಗಡಿ ಹಾಸ್ಪಿಟಲ್, ಅರ್ಧ ಬಂಟ್ವಾಳ ಹಾಸ್ಪಿಟಲ್ ಅಂತ. ನಾವು ಯಾವುದೇ ಟೈಮ್ಗೆ ಕಾಲ್ ಮಾಡಿದರೂ ಕೂಡ ಆಗಲಿ, ಅಥವಾ ನಮ್ಮ ಸಿಬ್ಬಂದಿಗಳಲ್ಲಿಗೆ ಹೋದ್ರೆ ಆಗಿ ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದ್ದವರು. ಹಾಗೆ ನಾನು ಮತ್ತೊಮ್ಮೆ ಎಲ್ರಿಗೂ ಕೂಡ ಈ ಒಂದು ಸಮಾರಂಭಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸುತ್ತಾ, ನನಗೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮಾತೆ ಮಮತೆಯನ್ನು ಸೇರಿಸ್ತಾ ಶುಭ ಹಾರೈಸಿದ ಮೇಡಮ್, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇದೀಗ ಇಂದಿನ ಸಂತೃಪ್ತಿಯ ಕ್ಷಣದ ಆರಂಭ. ಹಲವು ದಿನಗಳ ಹಿಂದೆ ಕನಸು ಕಂಡ ನಾಗೇಂದ್ರ ಬಾಳಿಗರವರು ತನ್ನ ಸಾರ್ಥಕ ಕ್ಷಣಗಳನ್ನು ಇದೀಗ ನಿಮ್ಮೆಲ್ಲರ ಸಾಕ್ಷ್ಯಗಿಟ್ಟುಕೊಂಡು ಸಾಧನೆ ಮಾಡಿದ್ದಾರೆ, ಸಾರ್ಥಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರನ್ನು ಗೌರವಿಸುವಂಥ ಒಂದು ಪುಣ್ಯದ ಕೆಲಸದಲ್ಲಿ ನಾವು ನೀವಿದ್ದೇವೆ. ಇವತ್ತು ನಮ್ಮ ಬಂಟ್ವಾಳಕ್ಕೆ ಘನತೆ ಗೌರವ ತಂದಂಥ ಗೌರವಂತ TD ನಾಗರಾಜ್ ಸರ್ ಇವರನ್ನು ಗೌರವಿಸುವಂಥ ಕಾರ್ಯಕ್ರಮ. ಸನ್ಮಾನದ ವೇದಿಕೆಗೆ ಸರ್ ಅವರನ್ನು ನಾಗೇಂದ್ರ ಬಾಳಿಗವರೇ ಕರ್ಕೊಂಡು ಬರಬೇಕು. ಎಲ್ಲ ಅತಿಥಿ ಗಣ್ಯರು ಇವತ್ತು ಸೇರಬೇಕಾಗಿದೆ. ಇದೊಂದು ಅವಕಾಶ ನಮಗೆ. ಸಮಾಜ ಘಾತುಕರಿಗೆ ಸಿಂಹಸ್ವಪ್ನರಾಗಿ ಎದೆಗಾರಿಕೆ ಹೊಂದಿ ಮನ್ನಣೆ ಪಡೆದವರು TD ನಾಗರಾಜ್ ಅವರು. ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ತುಪ್ಪೂರು ಗ್ರಾಮದಲ್ಲಿ 1979 ಜುಲೈ 10ರಂದು ಜನಿಸಿದ ಧರ್ಮಪ್ಪ ಮತ್ತು ಶ್ರೀಮತಿ ಜಯಮ್ಮ ದಂಪತಿ ಸುಪುತ್ರರಾಗಿ ಜನಿಸಿದ TD ನಾಗರಾಜ್ ಅವರದು ಕೃಷಿ ಪ್ರಧಾನ ಕುಟುಂಬ. 2003ರಲ್ಲಿ ಪೊಲೀಸ್ ಇಲಾಖೆ ವೃತ್ತಿ ಜೀವನ ಆರಂಭಿಸಿದ TD ನಾಗರಾಜ್ ಇವರದು ಕ್ರಿಯಾಶೀಲ ವ್ಯಕ್ತಿತ್ವ. ಬಾಲ್ಯದಿಂದಲೇ ಮೈಗೂಡಿಸಿಕೊಂಡ ಕ್ರೀಡಾಶಕ್ತಿ, ಇಲಾಖೆಯಲ್ಲಿ ಮತ್ತಷ್ಟು ಕ್ರಿಯಾಶೀಲ ತಾವು ಸೇವಿಸಿದಲ್ಲ ತಮ್ಮ ಹೆಜ್ಜೆಯ ಗುರುತನ್ನು ಬಿಟ್ಟು ಹೋಗಿರುವುದು TD ನಾಗರಾಜ್ ಅವರ ವ್ಯಕ್ತಿತ್ವ. ವಿಶೇಷ ಹೆಚ್ಚುಗಾರಿಕೆ. 2005ರಿಂದ ಮೂಲ್ಕಿ, ಬಂಟ್ವಾಳ, ಬಂದರ್ ಪೊಲೀಸ್ ಠಾಣೆಯಲ್ಲಿ ಪ್ರಾಯೋಗಿಕ ತರಬೇತಿ ಸೇವೆ ಸಲ್ಲಿಸಿ ಪುತ್ತೂರು ನಗರ, ಪುತ್ತೂರು ಗ್ರಾಮಾಂತರ, ಬಂಟ್ವಾಳ ಗ್ರಾಮಾಂತರ, ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಉಪನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ಶಿಸ್ತಿನ ಸಿಪಾಯಿ ಎಂದೇ ಸಹಿ ಎನಿಸಿಕೊಂಡವರು. ಬಳಿಕ TCRPಯಲ್ಲಿ ಕದ್ರಿ, ಪೂರ್ವ ಪೊಲೀಸ್ ಠಾಣೆ ಕದ್ರಿ, ಬಜಪೆ ಹಾಗೂ ದಕ್ಷಿಣ ಜಿಲ್ಲೆ PSP ಉಡುಪಿ ಹಾಗೂ ಇಲ್ಲಿ ಕೆಲಸವನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಪೋಸ್ಟ್ ನಿರೀಕ್ಷಕರ ಕರ್ತವ್ಯ ನಿರ್ವಹಿಸುತ್ತಾರೆ. ಸೇವೆಯುದ್ದಕ್ಕೂ ಜನಪರ ಕಾಳಜಿಯ ಕಾರ್ಯಕ್ರಮಗಳು
ಹಾಗೂ ಕಾರ್ಯಯೋಜನೆಗಳನ್ನು ರೂಪಿಸಿ ನಿರ್ವಹಿಸಿದ ಜನಸೇವೆಗಾಗಿ ಸುಮಾರು 75ಕ್ಕಿಂತಲೂ ಅಧಿಕ ಮನ್ನಣೆ ಪುರಸ್ಕಾರ ಇದನ್ನು ಪಡೆದುಕೊಂಡಿದ್ದಾರೆ. ವಿಶ್ರಾಂತಿ ಇಲ್ಲದೆ, ವಿಶ್ರಾಂತಿ ಬಯಸದೆ ಶಿಸ್ತಿನ ಸಿಪಾಯಿ ದಣಿವರೆದ ಸರದಾರ ಇಂದಿನ ನಮ್ಮಿನ ಸನ್ಮಾನಿತರು. ಇದೀಗ ಸರಕಾರದಿಂದ ಕೊಡಮಾಡುವ ಪ್ರತಿಷ್ಠಿತ ಮಾನ್ಯ ಮಂತ್ರಿಗಳ ಪದಕವನ್ನು ಪಡೆದ ಅತ್ಯುತ್ತಮ ಸೇವೆಗಾಗಿ ಲಭಿಸಿದ್ದು ಪೊಲೀಸ್ ಇಲಾಖೆಗೆ ಮಾತ್ರ ಅಲ್ಲ, ಇಡೀ ಬಂಟ್ವಾಳದ ಜನತೆಗೆ ಸಂದ ಗೌರವ ಎನ್ನುವ ಆದರಣೀಯ ನುಡಿಗಳೊಂದಿಗೆ ಶ್ರೀಯುತರನ್ನು ಗೌರವಿಸಿ ಪುರಸ್ಕರಿಸಿ ಸಕಲ ಗೌರವಗಳೊಂದಿಗೆ ಸನ್ಮಾನಿಸುತ್ತೇವೆ. ಬದುಕಿನ ಗುರಿಯನ್ನು ಎತ್ತರಿಸಿ ಬಾಳ್ವೆಯ ಬಗೆಯನ್ನು ಬಿತ್ತರಿಸಿ ಆಗಸದೊಲಮೆ ಸಾಧಿಸಿದ ತಮಗೆ ಅತ್ಯಂತ ಪ್ರೀತಿ ಪುರಸ್ಕಾರದೊಂದಿಗೆ ಅಭಿಮಾನ ನೀಡಿ ಗೌರವದಿಂದ ಸನ್ಮಾನಿಸಿದ್ದಾರೆ ನಾಗೇಂದ್ರ ಬಾಳಿಗ ದಂಪತಿಗಳು. BNR ಗೋಲ್ಡ್ ಸುವರ್ಣಸೌಧ ರಥನಿಧಿ ಬಂಟ್ವಾಳ. ಅಭಿನಂದನೆ ಶ್ರೀ ಡಿ ನಾಗರಾಜ್, ವೃತ್ತ ನಿರೀಕ್ಷಕರು, ಬಂಟ್ವಾಳ ಠಾಣೆ. ದೇಶದ ಬೆನ್ನೆಲುಬು ಕೃಷಿಕರ ಕುಟುಂಬದಿ ತಾವು ಜನ್ಮವೆತ್ತಿ ದೇಶ ರಕ್ಷಣೆಗೆ, ಶಾಂತಿ ಪಾಲನೆಗೆ ಮಾಡುತ್ತಿದ್ದಿರಿ ಶ್ರೇಷ್ಠ ವೃತ್ತಿ. ಆರಕ್ಷಕ ವೃತ್ತಿಯಾದರೂ ತಮ್ಮದು ಸಾಮಾಜಿಕ ಸೇವಾ ಪ್ರವೃತ್ತಿ. ಮಂತ್ರಿಗಳ ಪದಕ ಸ್ವೀಕರಿಸಿದ ತಮಗೆ ಇಲ್ಲ ನಿಜ ನಿವೃತ್ತಿ. ಮುಖ್ಯಮಂತ್ರಿಗಳ ಪದಕ ಸ್ವೀಕರಿಸಿದ ತಮಗೆ ಇಲ್ಲ ನಿಜ ನಿವೃತ್ತಿ ಎಂಬ ಶುಭಾಶಯಗಳೊಂದಿಗೆ ನಾಗೇಂದ್ರ ಬಾಳಿಗರವರು ಅವರಿಗೆ ನಮ್ಮ ಪ್ರೀತಿಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಳ್ತೀನಿ. ನೀವು ಮಾಡಿದ ಸಾಧನೆ, ನೀವು ಸಾಧಿಸಿದ ಕೆಲಸಗಳಿಗೆ ಎಲ್ಲವೂ ನಮ್ಮ ಮನದಾಳದಲ್ಲಿ ಅಚ್ಚಳಿಯದೆ ಉಳಿದಿದೆ ಎಂದ ನೆನಪುಗಳೊಂದಿಗೆ ನಿಮ್ಮನ್ನು ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವಂದನೆಗಳು ಸರ್ ತಮಗೆ. ಡಾಕ್ಟರ್ ಸುರೇಂದ್ರ ನಾಯ್ಕ್, ಒಂದು ಚಪ್ಪಾಳೆ ತಟ್ಟಲೇಬೇಕು ಇವರಿಗೆ. ಎಲ್ಲರ ಮನದಾಳದಲ್ಲಿ ಪ್ರೀತಿಯ ಚಿತ್ತಾರ ಬಿತ್ತಿದ ಮೇರು ವ್ಯಕ್ತಿತ್ವದ ಸುರೇಂದ್ರ ನಾಯ್ಕರವರು ನಿಮ್ಮೊಂದಿಗಿದ್ದಾರೆ. ಸರಳತೆ, ಸೌಜನ್ಯತೆ, ಎಲ್ಲರನ್ನು ಗೆಲ್ಲಬಲ್ಲಂಥ ಮುಗುಳನಗೆ, ಸಮಪ್ರಜ್ಞೆಯೊಂದಿಗೆ ಗುಣಗಳಿಗೆ ವಿನಯಭೂಷಣ ಎಂದು ನಂಬಿ ಎಲ್ಲರ ಹೃದಯ ವೀಣೆಯನ್ನು ಮೀಟಬಲ್ಲ ಕೈ ಕರುಣೆ ಎಂಬ ಮಾತಿನ ನೆನಪಿಸುವ ಸುರೇಂದ್ರ ನಾಯ್ಕ್ ಇವರು ನಮ್ಮ ಅತಿಥಿಗಳಿಂದ ಗೌರವವನ್ನು ಸ್ವೀಕರಿಸಿದ್ದಾರೆ. ವೈದ್ಯೋ ನಾರಾಯಣ ಹರಿ ಎಂದು ಹಿರಿಯರು ಹೇಳುತ್ತಾರೆ. ಇದು ವೇದೋಕ್ತಿಗೆ ಬಹುಶಃ ಅಕ್ಷರಶಃ ತಮ್ಮ ಬದುಕನ್ನು ಮುಡುಪಾಗಿಟ್ಟ ಡಾಕ್ಟರ್ ಅವರು ವೃತ್ತಿ ಜೀವನದಿಂದ ನಿವೃತ್ತರಾದರೂ ಇದೀಗ ನಿವೃತ್ತಿಯಾಗಿಲ್ಲ. ಬೀಚ್ ರೋಡಿನ ಪರ್ಲಿಯಾ ನರ್ಸಿಂಗ್ ಹೋಮಿನಲ್ಲಿ ತಮ್ಮ ವೈದ್ಯಕೀಯ ಸೇವೆಯನ್ನು ಆರಂಭಿಸಿದ ಡಾಕ್ಟರ್ ಸುರೇಂದ್ರ ನಾಯ್ಕ್ ಅವರು ಹುಡುಕಿಕೊಂಡು ಬರುವ ಅವರಿಗೋಸ್ಕರ ತಾಸುಗಟ್ಟಲೆ ಜನ ಕಾಯ್ತಾ ಇದ್ದಾರೆ. ಒಂದು ಮಾತಿಲ್ಲಿ ಹೇಳಲೇಬೇಕಾಗುತ್ತೆ, ಬಡವರಿಗೆ ತೊಂದರೆ ಆದಾಗ, ದುಡ್ಡಿಲ್ಲದಾಗ ಅವರಿಗೆ ಬಸ್ಸಿಗೆ ಹೋಗಲಿಕ್ಕೆ ದುಡ್ಡು ಕೊಡುವಂಥ ಮಾನವೀಯತೆಯ ಡಾಕ್ಟರ್ ಇದ್ದರೆ ಅದು ಸುರೇಂದ್ರ ನಾಯ್ಕ್ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಸುರೇಂದ್ರ ಡಾಕ್ಟ್ರು ನೋಡಿ, ನನ್ನ ನಾಡಿ ಮುಟ್ಟೆ ಸಾಕು, ನಾನು ಆರೋಗ್ಯವಂತ ಆಗ್ತೇನೆ ಅಂತ ರೋಗಿಗಳೇ ಅವರೊಟ್ಟಿಗಿರೋರು ಜಾಸ್ತಿ. ಅವರ ನಂಬಿಕೆ, ಡಾಕ್ಟರ ಕೈಗುಣ ಅಂಥದ್ದು ಎಂದು ನಿಸ್ವಾರ್ಥ ಸೇವೆಯನ್ನು ಸ್ಮರಿಸುತ್ತಾ ಇಂದು NR ಗೋಲ್ಡ್ ಸಂಸ್ಥೆ ಅವರು ಸನ್ಮಾನಿಸಿದೆ. ತನ್ನ ಸ್ಪರ್ಶ ಮಾತ್ರದಿಂದಲೇ ರೋಗಿಗಳನ್ನು ಗುಣಮುಖರಾಗಿಸುವ, ಪರರ ಕಷ್ಟಕ್ಕೆ ಸ್ಪಂದಿಸುವ ಅದ್ವಿತೀಯ ಅನುಭವದ ಗನಿ, ಧನ್ಯತೆ, ಪ್ರಾಮಾಣಿಕತೆ, ಸರಳ ಸುಂದರ ವಿಶಿಷ್ಟತೆಗಳ ಆರೋಗ್ಯಪೂರ್ಣವಾಗಿ 100 ವಸಂತವನ್ನು ಕಾಣುವಂತಾಗಲಿ. ನಿಮ್ಮ ಸೇವೆ ಈ ಪರಿಸರ ಜನಕ್ಕೆ ಚಿರಕಾಲ ಇರಲಿ ಅಂತ ಅನುವಿಸ್ತಾ ತಮಗೆ ವೆಂಕಟರಮಣ ಸ್ವಾಮಿ ಅನುಗ್ರಹ ಸದಾ ಇರಲಿ ಎಂಬ ಆಶಯದೊಟ್ಟಿಗೆ NR ಗೋಲ್ಡ್ನ ಮಾಲೀಕರು ಹಾಗೂ ಎಲ್ಲರ ಪ್ರೀತಿಯ ಸಮ್ಮಾನ ಇದೀಗ ನಾಗೇಂದ್ರ ಬಾಳಿಗರು ಹಾಗೂ ಅತಿಥಿ ಗಣ್ಯರು ಇವರನ್ನು
ಶಾಲು ಹೊದಿಸಿ ಮುತ್ತಿನ ಹಾರ ಹಾಕಿ ಸನ್ಮಾನಿಸುತ್ತಿದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ. ಇವರು ರಚನೆ ಮಾಡಿದ್ದಾರೆ, ರಚನ್ ಪಿ ನಾರಾಯಣ್ ಕಾಮತ್ ಬಂಟ್ವಾಳ ಇವರು ರಚನೆ ಮಾಡಿದ ಹಾಡನ್ನು ಹಾಡ್ತಾರೆ. VNR ಗೋಲ್ಡ್ ರಥಬೀದಿ ಸವಣಸೌಧ ಬಂಟ್ವಾಳ. ಇದೀಗ ಸುರೇಂದ್ರ ನಾಯ್ಕರಿಗೆ ಅಭಿನಂದನಾ ಕವನ. ವೃತ್ತಿಯಿಂದ ಖ್ಯಾತ ವೈದ್ಯರಾದರೂ ಪ್ರವೃತ್ತಿಯಿಂದ ಮಾನವೀಯತೆಯ ಮೂರ್ತ ರೂಪ. ವೃತ್ತಿಯಿಂದ ನಿವೃತ್ತಿಯಾದರೂ ಪ್ರವೃತ್ತಿಯಿಂದ ರೋಗ ಶಮನಕ್ಕೆ ಪರಿಶ್ರಮ ಪರಿತಾಪ. ಇದು ಡಾ ಸುರೇಂದ್ರ ನಾಯ್ಕರ ಕಾರ್ಯವೈಖರಿಯ ಸುಂದರತೆಯ ಸಾಕಾರ ರೂಪ. ಡಾ ನಾಯಕರು ಆಗಿಹರು ಬಡ ರೋಗಿಗಳ ದೀನ ದಲಿತ ಬಂಧುಗಳ ನಿಜ ಆಶಾದೀಪ. ಡಾ ನಾಯಕರು ಆಗಿಹರು ಬಡ ರೋಗಿಗಳ ದೀನ ದಲಿತ ಬಂಧುಗಳ ನಿಜ ಆಶಾದೀಪ. ಇದೀಗ ನಮ್ಮ ಗೌರವಾದ ಡಾಕ್ಟರ್ ಸುರೇಂದ್ರ ನಾಯ್ಕರವರಿಗೆ VNR ಗೋಲ್ಡ್ ಪರವಾಗಿ ಆತ್ಮೀಯವಾದ ಅಭಿನಂದನಾ ಸಮಾರಂಭ. ಚಪ್ಪಾಳೆ ತಟ್ಟಿ ತಾವೆಲ್ಲ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೇವೆ. ವಂದನೆಗಳು ಸರ್. ಮುಂದೆ ಜಿಲ್ಲಾ ಅಪರಾಧ ಗುಪ್ತವಾರ್ತಾ ವಿಭಾಗದ ಹೆಡ್ ಕಾನ್ಸ್ಟೇಬಲ್ ಆಗಿರುವ ನಮ್ಮೆಲ್ಲರ ಪ್ರೀತಿಯ ಕುಂಬ್ರದ ಉದಯ್ ರೈ ಮಂದಾರ ಇವರಿಗೆ ಮುಖ್ಯಮಂತ್ರಿಯ ಚಿನ್ನದ ಪದಕ ಪಡೆದ ಈ ನಮ್ಮ ಪ್ರೀತಿಯ ನಗುಮಗದ ಮೀಸೆ ಅಡಿಯಿಂದ ಸುಂದರವಾದ ನಗು ನಮ್ಮ ಮಂದಾರ ಇವರು. ಬಹಳ ಖುಷಿಯಾಗುತ್ತೆ. ಉದಯರವರನ್ನು ಅಭಿನಂದಿಸಲಿಕ್ಕೆ ನಾವಿದ್ದೇವೆ. ವೃತ್ತಿಯಲ್ಲಿ ಪ್ರಾಮಾಣಿಕರಾಗಿ ಕಾರ್ಯದಲ್ಲಿ ನಿಷ್ಠಾಂತರಾಗಿ ನ್ಯಾಯದ ಪ್ರತಿಪಾದಕರಾಗಿರುವಂಥ ಇವರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಸಿಕ್ಕಿದೆ. ಕೆಲಸಕ್ಕೆ ಸೇರಿದರಿಂದ ವಿಶೇಷವಾಗಿ ಅಪರಾಧ ಪತ್ತೆ ಕಾರ್ಯದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿರುತ್ತಾರೆ ಹಾಗೂ ಅನೇಕ ಅಪರಾಧ ಪ್ರಕರಣಗಳಲ್ಲಿ ಅಪರಾಧಿಗಳನ್ನು ಪತ್ತೆ ಮಾಡಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ಇವರ ಚಾಣಾಕ್ಷರದಲ್ಲಿ ಅನೇಕ ಘೋರ ಅಪರಾಧಗಳು ಸೇರಿದಂತೆ ಅನೇಕ ಅಪರಾಧ ಪ್ರಕರಣ ಪತ್ತೆಯಾಗಿರುತ್ತದೆ. 2009ರಲ್ಲಿ ನಿಮಗೆಲ್ಲ ನೆನಪಿದೆ, ಅಮಾಯಕ ಯುವತಿಯರನ್ನು ಪ್ರೀತಿಸುವ ನಾಟಕವಾಡಿ ಮದುವೆಯಾಗುತ್ತೇನೆಂದೇಳಿ ನಂಬಿಸಿ ಸೈನೈಡ್ ನೀಡಿ ಸೀರಿಯಲ್ ಕೊಲೆಗಳನ್ನು ಮಾಡಿದ ಕುಖ್ಯಾತ ಮೋಹನ್ ಕುಮಾರ್ ಬಂಧಿಸಿ 20 ಕೊಲೆ ಪ್ರಕರಣಗಳನ್ನು ಭೇದಿಸುವಲ್ಲಿ ಹಾಗೂ ಈ ಪ್ರಕರಣದ ತನಿಖೆಗೆ ಧನಕಾರ್ಯ ಜೊತೆಯಲ್ಲಿ ಸಹಕರಿಸುತ್ತಾರೆ. 2012ರಲ್ಲಿ ಪುಂಜಲಕಟ್ಟೆ ಠಾಣಾ ರಣ ಸರಹದ್ದಿನಲ್ಲಿ ಭಾರಿ ಎಂಬಲಿನ ಮುಸ್ಲಿಂ ಮಹಿಳೆ ಕತ್ತಿಜಮ್ಮನ ಕೊಲೆ ಆರೋಪಗಳ ಪತ್ತೆ ಹಚ್ಚುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ. 2013ರಲ್ಲಿ ಬೆಳ್ತಂಗಡಿ ಠಾಣಾ ಸರಹದ್ದಿನ ಬಂಗಾಡಿ ಜೈನ ಬಸದಿಯಿಂದ ಕಳವಾದ 6 ತೀರ್ಥಂಕರ ವಿಗ್ರಹವನ್ನು ಹಾಗೂ ಜಿಲ್ಲೆಯ ವಿವಿಧ ದೇವಸ್ಥಾನಗಳಿಂದ ಕಳವಾದ ಚಿನ್ನ ಬೆಳ್ಳಿ ಆಭರಣಗಳನ್ನು ಪತ್ತೆ ಹಚ್ಚುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. 2016ರಲ್ಲಿ ಬೆಳ್ಳಾರೆ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಡೆದ ಇಸ್ಮಾಯಿಲ್ ಬೆಳ್ಳಾರೆ ಕೊಲೆ ಪ್ರಕರಣ ಆರೋಪಿಗಳ ಪತ್ತೆ ಹಚ್ಚುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. 2016ರಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಕಕ್ಕಿಂಜ ವೃದ್ಧ ದಂಪತಿಗಳ ಮನೆ ದರೋಡೆ ಮಾಡಿ ಕೊಲೆ ಮಾಡಿದ ಆರೋಪಿಗಳ ಪತ್ತೆ ಹಚ್ಚುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಸುಳ್ಯ KVG ಪ್ರಿನ್ಸಿಪಾಲ್ ರಾಮಕೃಷ್ಣ ಭಟ್ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಪತ್ತೆ ಹಚ್ಚಿ ಸುಬ್ರಹ್ಮಣ್ಯ ಪಂಬಿತಾಡಿ ಸುಬ್ರಹ್ಮಣ್ಯ ಭಟ್ ಕೊಲೆ ಆರೋಪಿಗಳ ಪತ್ತೆ ಸೇರಿದಂತೆ ಹಲವು ಪ್ರಕರಣ ಭೇದಿಸಿದಂಥ ಈ ನಮ್ಮ ಪ್ರೀತಿಯ ಯುವಕ ಮನುಕುಲದ ಪ್ರೀತಿಗೆ ಸಾರ್ಥಕ ಬದುಕಿಗೆ ಜನಮನಸ್ಸ ಒಲವಿಗೆ ಇದೀಗ ನಮ್ಮೆಲ್ಲರ ಅಭಿಮಾನದ ಸನ್ಮಾನ ಅಭಿನಂದನೆ ಪುರಸ್ಕಾರ ನಿಮಗೆ VNR ಗೋಲ್ಡ್ ನಾಗೇಂದ್ರ ಬಾಳಿಗ ಇವರಿಂದ. ಇದೀಗ ಪಿ ನಾರಾಯಣ್ ಕಾಮತ್ ಬಂಟ್ವಾಳ ಇವರು ರಚಿಸಿದಂಥ ಕವನ. VNR ಗೋಲ್ಡ್ ಸ್ವರ್ಣ ಸೌಧ ರಥಬೀದಿ ಬಂಟ್ವಾಳ ಕುಂಬ್ರದ ಉದಯಣ್ಣರಿಗೆ ಅಭಿನಂದನಾ ಕವನ. ಕುಂಬ್ರದ ಉದಯಣ್ಣ ಮಂದಾರರಿಗೆ ಮುಖ್ಯಮಂತ್ರಿ ಪದಕ ಸ್ವೀಕರಿಸಿದ ಸಂಭ್ರಮ
ಹಲವು ಕೊಲೆಯ ನೆಲೆ ಹಿಡಿದು ಸೆಲೆ ಬಿಡಿಸಿ ದ್ರೋಹಿಗಳ ಬಲೆಗೆ ಬೀಳಿಸಿದ ವಿಕ್ರಮ. ಹಲವು ಕೊಲೆಯ ನೆಲೆ ಹಿಡಿದು ಸೆಲೆ ಬಿಡಿಸಿ ದ್ರೋಹಿಗಳ ಬಲೆಗೆ ಬೀಳಿಸಿದ ವಿಕ್ರಮ. ಅರ್ಹತೆಗೆ ಸಂದ ಪುರಸ್ಕಾರವಿದು, ತಮಗಿಲ್ಲ ವೃತ್ತಿಯೋಳು ಸ್ವಲ್ಪವಾದರೂ ವಿರಾಮ. ಭವಿಷ್ಯದೊಳು ಹಲವು ಸಾಧನೆಗೈದು, ಆಗಲೇ ತಮ್ಮ ಜೀವನ ಉತ್ತಮೋತ್ತಮ. ಭವಿಷ್ಯದೊಳು ಹಲವು ಸಾಧನೆಗೈದು, ಆಗಲೇ ತಮ್ಮ ಜೀವನ ಉತ್ತಮೋತ್ತಮ. ವಂದನೆಗಳು ಸರ್. ಇದೀಗ ಮುಂದೆ ನಿಮ್ಮೆಲ್ಲರ ಚಪ್ಪಾಳೆ ಬೇಕು. ಇವರು ನಮ್ಮ ಮುಂದೆ ಈ ಮಣ್ಣಿನಲ್ಲಿ ಆಡುತ್ತಾ ಕುಣಿತ ಬೆಳೆದಂಥ ಹುಡುಗ, ನಮ್ಮೆಲ್ಲರ ಪ್ರೀತಿಯ ಅರ್ಜುನ್ ಭಂಡಾರ್ಕರ್. ಒಂದು ಚಪ್ಪಾಳೆ ತಟ್ಟೋಣ. ಇವರಿಗೆ ಸನ್ಮಾನ ಮಾಡೋದಂದರೆ ಅದು ಪ್ರೀತಿಯಿಂದ ಮಾಡುವಂಥ, ಅಭಿಮಾನದಿಂದ ಮಾಡುವಂಥ ಸನ್ಮಾನ. ಧಾಕ ಜಿಲ್ಲೆಯ ಬಂಟ್ವಾಳ ಕಸಬಾ ಗ್ರಾಮದಲ್ಲಿ ಶ್ರೀಮತಿ ಸುಧಾ ಮತ್ತು ಗುರುದತ್ ಭಂಡಾರ್ಕರ್ ದಂಪತಿಗಳ ಮಗನಾಗಿ 1989 ಜನಿಸಿದರು. ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವಕ ಶಿಕ್ಷಣವನ್ನು ಬಂಟ್ವಾಳದಲ್ಲಿ ಪೂರೈಸಿ ಬೆಂಜನ ಪದವು ಕೆನರಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಂಗಳೂರಿನ ಕಂಪನಿಯಲ್ಲಿ ಕೆಲಸ ಮಾಡಿ 10 ವರ್ಷಗಳ ಕೆಲಸದಲ್ಲಿದ್ದಾರೆ. ಸಮಾಜದಲ್ಲಿ ಅಶಕ್ತರಿಗೆ, ದುರ್ಬಲರಿಗೆ ಚಿಕಿತ್ಸೆ ಸಹಾಯ ಹೆಲ್ಪ್ ಟು ಮಾಡಿ ಎಂಬ ಸಂಸ್ಥೆ ಮೂಲಕ ಪ್ರಾರಂಭಿಸಿ ಹಲವಾರು ರೋಗಿಗಳಿಗೆ ನೆರವಾದವರು. ಇದೀಗ ಸೆಲ್ಫ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ತಮ್ಮ ಧರ್ಮಪತ್ನಿ ಭಾಗ್ಯಶ್ರೀ ಭಂಡಾರ್ಕರ್ ಒಡಗೂಡಿ ಹುಟ್ಟುಹಾಕಿ ಅಶಕ್ತ ಜೀವಗಳಿಗೆ ಸಾಂತ್ವನ ಹೇಳ ಹೊರಟಿದ್ದಾರೆ. ಆಪ್ತ ಮಿತ್ರ ಸಂಜಯ್ ಭಟ್ ಇವರ ಕನಸುಗಳಿಗೆ ಸಾಥ್ ನೀಡುತ್ತಿದ್ದಾರೆ. ದುರ್ಬಲರ, ದೀನರ, ಅಶಕ್ತಿ ಜೀವಗಳಿಗೆ ಆಸರೆಯಾಗಬೇಕೆನ್ನುವ ಭಂಡಾರ್ಕರ್ ಅವರ ಇಂಗಿತ, ಇವರ ಮನಸ್ಸುಗಳಿಗೆ ನಾವು ಅಭಿನಂದನೆ ಹೇಳಲೇಬೇಕು. ಕಳೆದ 19 ತಿಂಗಳ ಹಿಂದೆ ದಾನಿಗಳು ಸಹಕಾರದೊಂದಿಗೆ 230ಕ್ಕೂ ಅಧಿಕ ಅಶಕ್ತ ಕುಟುಂಬಗಳಿಗೆ ಸಹಾಯಹಸ್ತ ನೀಡಿದ್ದಾರೆ. 1.25 ಕೋಟಿ ರೂಪಾಯಿಗಳಿಗಿಂತಲೂ ಅಧಿಕ ಧನ ಸಹಾಯ ಮಾಡಿ ಜನಮಾನಸದಲ್ಲಿ ಅಚ್ಚಳಿ ಉಳಿದಿದ್ದಾರೆ. ಅತ್ಯಂತ ಕ್ರಿಯಾಪರದಲ್ಲಿ ಹಿರಿದಾದ ಸಾಧನೆಗೆದ್ದ ಇವನಾರವ ಇವ ನಮ್ಮವ ಎನ್ನುವ ನಾವು ಹೇಳ್ತಿರಲ್ಲ ಎನ್ನುವ ವಚನ ನುಡಿಗೆ ಪೂರಕವಾಗಿ ಇವರು ವ್ಯಕ್ತಿತ್ವ ರೂಪಿಸಿದ್ದಾರೆ. ಸೋತ ಮನಸ್ಸಿಗೆ ಸ್ಫೂರ್ತಿಯಾಗೋಣ, ನೊಂದ ಮನಸ್ಸಿಗೆ ಬಂಧುವಾಗೋಣ, ಕಂಬನಿಗಳು ಸುಖೈ ನಾವಾಗೋಣ ಎಂದ ಆಶಯದೊಟ್ಟಿಗೆ ಇವರ ಕನಸುಗಳೆಲ್ಲ ನನಸಾಗಲಿ, ಹೊಸ ಕನಸುಗಳು ಮೂಡಿ ಬರಲಿ ಎಂಬ ಆಶಯದೊಟ್ಟಿಗೆ ಇವರನ್ನು ಅತ್ಯಂತ ಪ್ರೀತಿ ಅಭಿಮಾನದಿಂದ ಸನ್ಮಾನಿಸಿದ್ದೇವೆ. ಇದೀಗ ಕವನ ವಾಚನ ಮಾಡಲಿಕ್ಕಿದ್ದಾರೆ ನಾರಾಯಣ್ ಕಾಮತ್ ಬಂಟ್ವಾಳ. ಇವರು VNR ಗೋಲ್ಡ್ ಸುವರ್ಣಸೌಧ ರಥಬೀದಿ ಬಂಟ್ವಾಳ. ಇದರ ಪರವಾಗಿ ಆತ್ಮೀಯರಾದ ಅರ್ಜುನ್ ಭಂಡಾರ್ಕರ್ ಅವರಿಗೆ ಅಭಿನಂದನಾ ಕವನ. ಆಜಾನುಬಾಹು ಶ್ರೀ ಅರ್ಜುನ್ ಭಂಡಾರ್ಕರ್ ದೇಹವದೋ ಸುಂದರ, ವಿಶಾಲ ಮನೊಳಗೆ ಇಹುದು ಸ್ವಾರ್ಥವಿಲ್ಲದ ಉದಾತ್ತ ಆಚಾರ ವಿಚಾರ. ಹಲವು ಸಮಾಜಮುಖಿ ಕಾರ್ಯಗೈದರೂ ಒಲ್ಲರು ಇವರು ಬರೀ ಪ್ರಚಾರ. ಮುಂದಕ್ಕೂ ಅಶಕ್ತ ಬಂಧುಗಳ ಸೇವೆಗೈದು ಆಗಲಿ ಸಾಧನೆಯ ಹರಿಕಾರ. ಮುಂದಕ್ಕೂ ಅಶಕ್ತ ಬಂಧುಗಳ ಸೇವೆಗೈದು ಆಗಲಿ ಸಾಧನೆಯ ಹರಿಕಾರ. ಭಗವಂತರು ತಮಗೆ ಆಯುರಾರೋಗ್ಯ ಸುಖ ಸಂಪತ್ತ ನೂರಿಸಲಿ, ತಮ್ಮ ಬದುಕು ದಿವ್ಯವಾಗಲಿ, ಸಂಭ್ರಮಗಳಲ್ಲಿ ಎಂಬ ಪ್ರೀತಿಸ್ತಾ ಗೌರವಿಸ್ತಾ ನಿಮ್ಮನ್ನು ಅಭಿನಂದಿಸುತ್ತಿದ್ದೇವೆ.
ವಂದನೆಗಳು ಸರ್. ನಿಮ್ಮ ಬದುಕು ಬಂಗಾರವಾಗಲಿ, ನಿಮ್ಮ ಕನಸೆಲ್ಲ ನನಸಾಗಲಿ ಎಂಬ ಆಶಯದೊಟ್ಟಿಗೆ ನಿಮ್ಮನ್ನು ಗೌರವಪೂರ್ವಕ ಅಭಿನಂದಿಸಿದ್ದೇವೆ, ಗೌರವಿಸಿದ್ದೇವೆ. ತುಂಬಿದ ಕನಸಿನ, ತುಂಬಿದ ಮನಸ್ಸಿನ, ತುಂಬಿದ ಬದುಕಿನ ನಮ್ಮೆಲ್ಲ ಪ್ರೀತಿಯ ಡಿ ಡಿ ನಾಗರಾಜ್ ಅವರು ಸನ್ಮಾನ ಸ್ವೀಕರಿಸಿದ್ದಾರೆ. ಇದೀಗ ಇವರ ಮಾತುಗಳು ಇಂದಿನ ಬದುಕಿಗೆ ಕನ್ನಡಿ, ನಾಳಿನ ಭವಿಷ್ಯಕ್ಕೆ ಮುನ್ನುಡಿ ನಮಗೆ ಈಗ ನೀಡುತ್ತಾರೆ ಹೊನ್ನ ನುಡಿ. ಎಲ್ರಿಗೂ ನಮಸ್ಕಾರಗಳು. ಸೌಹೃದಯತೆಯನ್ನೇ ಬಂಡವಾಳವಾಗಿಟ್ಟುಕೊಂಡಂತಹ ಬಂಟ್ವಾಳದ ಕೇಂದ್ರ ಭಾಗದಲ್ಲಿ, ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಸ್ವರ್ಣಸೌಧ ಬಂಟ್ವಾಳ, ಇದರ VNR ಗೋಲ್ಡ್ ರವರ ಈ ಒಂದು ಅದ್ಭುತ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ 25ರ ಚಿರ ಯುವಕನಂತೆ ಕಂಗೊಳಿಸ್ತಾ ಇರ್ತಕ್ಕಂಥ ಅಧ್ಯಕ್ಷರೇ, ಅವರವ್ರು ಅದೇ ರೀತಿ ನಮ್ಮ ನೆಚ್ಚಿನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಬಾಳಿಗಾರವರೇ, ಮಾತೃಶ್ರೀಯವರೇ, ಬಾಳಿಗಾರವರ ಶ್ರೀಮತಿಯವರೇ, ಮತ್ತು ನನ್ನ ಹಿರಿಯ ಅಧಿಕಾರಿ ಚಲುವರಾಜ್ ಸರ್ ಅವರೇ, ಮತ್ತು ನನ್ನ ಪ್ರೀತಿಯ ಸಬ್ ಇನ್ಸ್ಪೆಕ್ಟರ್ಗಳೇ, ಸೇರಿರ್ತಕ್ಕಂತಹ ಸೌಹೃದಯ ನಾಗರಿಕ ಬಂಧುಗಳೇ ಮತ್ತು ನನ್ನ ಇಲಾಖಾ ಸಹೋದ್ಯೋಗಿಗಳೇ, ಈ ಒಂದು ಸುಂದರವಾದಂಥ ಸಂಜೆಯಲ್ಲಿ ಇಲಾಖೆಗಳ ಮೇಲೆ ಅಭಿಮಾನದಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂತಹ VNR ಗೋಲ್ಡ್ ಸಮೂಹಕ್ಕೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮುಖ್ಯಮಂತ್ರಿಗಳ ಚಿನ್ನದ ಪದಕ ಈ ಒಂದು ಪಡೆದಿದ್ದಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ. ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಒಬ್ಬ ಅಧಿಕಾರಿಗೆ ಕೊಡಬೇಕಾಗಿತ್ತು, ಅದಕ್ಕೆ ನನ್ನ ನಸೀಬು ಚೆನ್ನಾಗಿತ್ತು, ನನಗೆ ಸಿಕ್ಕಿಬಿಟ್ಟಿದೆ. ಆದರೆ ಇಲ್ಲಿ ನಮ್ಮ ಇಲಾಖೆಯಲ್ಲಿ ಅತ್ಯಂತ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಶ್ರೇಷ್ಠ ಕೆಲಸವನ್ನು ಮಾಡಿರ್ತಕ್ಕಂಥ ನೂರಾರು ಮಂದಿ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಜೊತೆಗೇ ಇದ್ದಾರೆ. ಎಲ್ರಿಗೂ ಕೊಡಲಿಕ್ಕಾಗಲ್ಲ, ನನಗೆ ಒಬ್ಬನಿಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಮುಂದಿನ ಪಾಲು, ಮುಂದಿನ ಸರದಿ ಅವ್ರದ್ದಾಗಿರ್ತದೆ. ವೇದಿಕೆಗಳ ಮೇಲೆ ನಮ್ಮ ವ್ಯಾಲೆಂಟೈನ್ ಸರ್ ಅವ್ರದ್ದು DSP ಸರ್, ಅವರು ಪದಕಗಳ ರಾಜ. ಅವರಿಗೆ ಮುಖ್ಯಮಂತ್ರಿ ಪದಕ, ರಾಷ್ಟ್ರಪತಿ ಪದಕ, ಇನ್ನೊಂದು ಯಾವ ಸರ್ ಲಾಸ್ ಏಂಜಲೀಸ್, ಅಲ್ಲೂ ಒಂದು ಕೂಡ ಪದಕ, ಇಂಟರ್ನ್ಯಾಷನಲ್ ಪದಕನೂ ಅವ್ರಿಗೆ ಬಂದಿದೆ. ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಚಲುವರಾಜ್ ಸರ್ ಅವರು ಸಹಿತನೂ ಈಗಾಗಲೇ ಅವರು ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಅದಕ್ಕೆ ಭಾಜನರಾಗಿದ್ದಾರೆ. ಮತ್ತು ನಮ್ಮ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿಗೆ ಚಿನ್ನದ ಪದಕ ಬರಬೇಕು ಅಂತಂದರೆ ಆ ವ್ಯಕ್ತಿಯ ಒಂದು ಸಾಧನೆ ಮಾತ್ರ ಕಾರಣ ಆಗುವುದಿಲ್ಲ. ನಮಗೆ ಒಬ್ಬ ವ್ಯಕ್ತಿಗೆ, ಒಬ್ಬ ಅಧಿಕಾರಿಗೆ ಅದು ಚಿನ್ನದ ಪದಕ ಬರಬೇಕು ಅಂತಂದರೆ ಅದರ ಹಿಂದೆ ನನ್ನ ಇಲಾಖೆಯ ಶ್ರೇಷ್ಠತೆ ಇದೆ. ನನ್ನ ಇಲಾಖಾ ಅಧಿಕಾರಿಗಳ ಅಥವಾ ಸಿಬ್ಬಂದಿಗಳ ಶ್ರಮ ಅದರೊಟ್ಟಿಗಿದೆ. ಮತ್ತು ಅತಿ ಮುಖ್ಯವಾಗಿ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮ ಒಂದು ಸಾಧನೆ ಇರ್ಬೋದು ಅಥವಾ ನಮ್ಮ ಒಂದು ಸರ್ವಿಸ್ ಏನು ಸೇವೆ ಇರ್ಬೋದು, ಅದಕ್ಕೆ ಕೈ ಜೋಡಿಸ್ತಕ್ಕಂತಹ ಸೌಹೃದಯ ನಾಗರಿಕ ಬಾಂಧವರ ಸಹಕಾರ ಇದೆ. ಯಾವುದೇ ಒಬ್ಬ ಅಧಿಕಾರಿಗೆ ಅಥವಾ ಇಲಾಖೆಗೆ ನಾಗರಿಕರ ಒಂದು ಸಹಕಾರ ಇಲ್ಲದೆ ಹೋದರೆ ಯಾವ ಸಾಧನೆ ಇರಲಿ, ಯಾವ ಪದಕನೂ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಥವಾ ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅತಿ ಮುಖ್ಯವಾಗಿ ಪ್ರತಿಯೊಬ್ಬ ಸಮಾಜ ಸೇವೆ ಮಾಡ್ತಕ್ಕಂಥ ಅಥವಾ ಇಲಾಖಾ ಸೇವೆಯಲ್ಲಿರ್ತಕ್ಕಂಥ ಯಾವುದೇ ಅಧಿಕಾರಿಗೆ ಸಾಧನೆ ಮಾಡಬೇಕು ಅಂತಂದರೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ಬಂಟ್ವಾಳ ಅಂತಕ್ಕಂಥದ್ದು ಇಲ್ಲಿ ವೇದಿಕೆಯಲ್ಲಿದ್ದಾರೆ, ನಮ್ಮ ಚಲುವರಾಜ್ ಸರ್ ಇದ್ದಾರೆ, ನಮ್ಮ ಅಧಿಕಾರಿಗಳಿದ್ದಾರೆ, ಮತ್ತು ನಮ್ಮ ವ್ಯಾಲೆಂಟೈನ್ ಸರ್ ಎಲ್ಲ ಇದ್ದಾರೆ. ತಾವು ಕೇಳ್ಬೋದು, ಈ ಜಿಲ್ಲೆಯಿಂದ ಹೊರಗಿನ ವ್ಯಕ್ತಿಗಳಲ್ಲಿ ಅಥವಾ ಇಲಾಖೆಯಲ್ಲಿ ಅಧಿಕಾರಿಗಳಲ್ಲಿ ಅಥವಾ ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು, ಬಂಟ್ವಾಳ ಅಂತಕ್ಕಂಥದ್ದು ಭಾರಿ ಚಾಲೆಂಜಿಂಗ್, ದ ಅನ್ವಾಂಟೆಡ್, ದ ಮೋಸ್ಟ್ ಕಮ್ಯುನಲಿ ಸೆನ್ಸಿಟಿವ್ ಸರ್ಕಲ್ ಇನ್ ದ ಸ್ಟೇಟ್. ಅಷ್ಟು ಮೋಸ್ಟ್ ಕಮ್ಯುನಲಿ ಸೆನ್ಸಿಟಿವ್ ಅಂತ ಅಂದರೆ ನಮ್ಮ ಇಲಾಖೆಯವರಿಗೆ ಬಂಟ್ವಾಳ ಸರ್ಕಲ್ ಬರೋದು ಅಂತಂದರೆ ಅದು ಯಾಕಪ್ಪ ಅಲ್ಲಿಗೆ ಪೋಸ್ಟಿಂಗ್ ಆಯಿತು ಅಂತ. ಅಂದರೆ
ಅಷ್ಟು ಚಾಲೆಂಜಿಂಗ್ ಇದೆ, ಕಮ್ಯುನಲಿ ಸೆನ್ಸಿಟಿವ್ ಇದೆ, ಅಲ್ಲಿಗೆ ಹೋದರೆ ನಮಗೆ ಸಮಸ್ಯೆ ಆಗ್ತದೆ. ಈ ರೀತಿಯ ಒಂದು ಭಾವನೆಗಳು ನಮ್ಮ ಇಲಾಖೆಯಲ್ಲೂ ಇದೆ ಮತ್ತು ಹೊರಗಿನ ಬೇರೆ ಇತರ ಒಂದು ಕ್ಷೇತ್ರಗಳಲ್ಲೂ ಅದೊಂದು ಭಾವನೆ ಇದೆ. ನನ್ನ ವಿಚಾರದಲ್ಲಿ ಹಾಗಲ್ಲ. ಬಂಟ್ವಾಳ ಅಂತಕ್ಕಂಥದ್ದು ನನ್ನ ಮೂಲ ತರಬೇತಿ ಏನಿತ್ತು ಅದು ನಾನು 2005ರಲ್ಲೇ ಇಲ್ಲಿ ನಾಗೇಂದ್ರ ಬಾಳಿಗಾರ್ ಅವರಂತಹ ಸೌಹೃದಯ ವ್ಯಕ್ತಿಗಳ ಒಡನಾಟದಿಂದ 2005ರಲ್ಲೇ ನನಗೆ ಬಂಟ್ವಾಳ ಅತಿ ಮೆಚ್ಚಿನ ಒಂದು ಊರಾಗಿ ಪರಿಣಮಿಸಿದೆ ನನಗೆ. ಮತ್ತು ಕ್ರಮೇಣ 2008ರಲ್ಲೂ ನಾನು ಬಂಟ್ವಾಳ ಗ್ರಾಮಾಂತರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದೆ. ಕ್ರಮೇಣ ಹಾಗೆ ನನ್ನ ಸಂಬಂಧದ ಊರು ಕೂಡ ಬಂಟ್ವಾಳನೇ ಆಗಿದೆ. ನಾನು ಬಂಟ್ವಾಳ ತಾಲೂಕಿನಲ್ಲೇ ಮದುವೆ ಆಗಿರೋದು ಕೂಡ. ಈ ಒಂದು ದೃಷ್ಟಿಯಿಂದ ಬಂಟ್ವಾಳ ಅಂತಕ್ಕಂಥದ್ದು ತುಂಬ ಅಪ್ಯಾಯಮಾನವಾದಂತಹ ಒಂದು ಪ್ರೀತಿಪೂರ್ವಕವಾದಂಥ ಒಂದು ಪ್ರದೇಶ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಯಾವ ಊರನ್ನು ಚಾಲೆಂಜಿಂಗ್ ಮತ್ತು ಅಲ್ಲಿ ಹೋದರೆ ಸರಿಯಾಗಲ್ಲ ಅಂತ ಹೇಳ್ತಿದ್ರು, ನನ್ನ ದೃಷ್ಟಿಯಿಂದ ಯಾವುದೇ ಊರಿರ್ಬೋದು, ಯಾವುದೇ ತಾಲೂಕಿರ್ಬೋದು, ಯಾವ ಊರುಗಳು ಕೆಟ್ಟದಾಗಿ ಯಾವುದೂ ಇರೋದಿಲ್ಲ. ಅಲ್ಲಿನ ಬಹುಪಾಲು ಜನರು ಅಂದರೆ 99% ಒಳ್ಳೆ ಜನರೇ ಇರ್ತಾರೆ, ಸೌಹೃದಯರೇ ಇರ್ತಾರೆ. ಪ್ರತಿ ಊರಲ್ಲೂ ಸಹಿತ 1-2% ಪ್ರತಿ ಸಮಾಜ ಇರ್ಬೋದು, ಸಮುದಾಯಗಳಿರ್ಬೋದು, 1% ಏನಾದರೂ ಕಿಡಿಗೇಡಿತನ ಇರ್ಬೋದು, ಮತ್ತು 0 ಇರಬಹುದು. ಆ 1% ನಾವು ಹಿಡಿತದಲ್ಲಿ ಇಟ್ಟುಕೊಂಡ್ರೆ ಉಳಿದ 99% ಜನ ಏನಿದ್ದಾರೆ ಅವರ ಸಹಕಾರ, ಪ್ರೀತಿ, ವಿಶ್ವಾಸ ನಮ್ಮನ್ನು ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರೇಪಿಸ್ತದೆ. ಆ ದೃಷ್ಟಿಯಿಂದ ಬಂಟ್ವಾಳ ಅಂತಕ್ಕಂಥದ್ದು ಕೇವಲ 1% ಏನಾದರೂ ಆ ರೀತಿ ವ್ಯತಿರಿಕ್ತತೆ ಇರಬಹುದು, ಆದರೆ 99% ಸೌಹೃದಯ ಇರತಕ್ಕಂಥ ಒಂದು ಸುಂದರವಾದಂಥ ಊರು, ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಷ್ಠಿತವಾದಂತಹ ಒಂದು ತಾಲೂಕು. ಆ ಕಾರಣಕ್ಕಾಗಿ ಇಲ್ಲಿ ಸಿಕ್ಕಿರ್ತಕ್ಕಂಥ ಏನು ಮುಖ್ಯಮಂತ್ರಿಗಳ ಚಿನ್ನದ ಪದಕ ಏನು ಸನ್ಮಾನ ಇದೆ, ಅದು ನನಗೆ ಅತಿ ಹೆಚ್ಚಿನ ಒಂದು ಇಲಾಖಾ ವ್ಯಕ್ತಿಯಾಗಿ ನನಗೆ ಅನಿಸಿಕೆ ಏನಂದರೆ ಅದೊಂದು ಹೆಚ್ಚಿನ ನನಗೆ ಹೆಮ್ಮೆಯನ್ನು ತಂದು ಕೊಡ್ತದೆ. ಕೆಲವರ ಬಾಯಲ್ಲೂ ಅದನ್ನು ಕೇಳಿದೆ, ಬಂಟ್ವಾಳದಲ್ಲಿ ಹೋಗಿ ತಗೊಂಡಿದ್ದೀರಲ್ಲ, ದಟ್ಸ್ ಗ್ರೇಟ್ ಅಂತೇಳಿ. ಆ ಒಂದು ವಿಚಾರಕ್ಕಾಗಿ ನನಗೆ ಮತ್ತು ಅತಿ ಮುಖ್ಯವಾಗಿ ಮುಖ್ಯಮಂತ್ರಿ ಪದಕ ಒಮ್ಮೆ ಕೊಟ್ಟರು, ಆದರೆ ಬಂಟ್ವಾಳದ ಜನರು ನನಗೆ ಇದು 39ನೇ ಪ್ರೋಗ್ರಾಮ್ ಅಂತ ಅನಿಸುತ್ತೆ, 39ನೇ ಸನ್ಮಾನ ಕಾರ್ಯಕ್ರಮ. ನಮ್ಮ ಸರ್ ಹತ್ರ ಹೇಳ್ತಿದ್ದೆ ಎಷ್ಟಾಯಿತು ಅಂತ ಕೇಳಿದರು, 39ನೇ ಕಾರ್ಯಕ್ರಮ ಅಂತ. ಅಂದರೆ ಅದು ಕೌಂಟ್ ಅಲ್ಲ, ಅದು ಅಂದರೆ ಜನರ ಪ್ರೀತಿ, ವಿಶ್ವಾಸ, ಒಂದು ಸಹಕಾರ ಎಷ್ಟಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಅದು ಪ್ರತಿಯೊಂದು ಕಾರ್ಯಕ್ರಮ ಬಂದಾಗ ಮನೆಗೆ ಹೋಗುವಾಗ ಏನೋ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ಅದಾಯಿತು ಅಂತಕ್ಕಂಥ ಒಂದು ಆತ್ಮತೃಪ್ತಿ. ಸೊ ಆ ಒಂದು ಆತ್ಮತೃಪ್ತಿಗೆ ಕಾರಣ ಆಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸರ್, ಅದ್ಭುತವಾದ ಮಾತುಗಳನ್ನಾಡಿ ಸರ್. ನಿಮ್ಮ ಬಗ್ಗೆ ಒಂದು ಹೇಳಬೇಕಾಗ್ತದೆ, ಕಣ್ಣು ತೆರೆ ಜನನ, ಕಣ್ಣು ಶಾಶ್ವತವಾಗಿ ಮುಚ್ಚೆ ಮರಣ, ಕಣ್ಣು ತೆರೆದು ಮುಚ್ಚೆ ನಡೆಯುವ ಜೀವನ. ಈ ಜೀವನ ಸಾರ್ಥಕಬೇಕಾಗದೆ ನಿಮ್ಮಾಗೆ ಬದುಕಿ ನೇರ ನುಡಿಯ ವ್ಯಕ್ತಿ ಆಗಬೇಕು ಅಂತ ಆಶೆ ಸರ್. ನಿಮ್ಮ ಆಗಮನಕ್ಕೆ, ಇರುವಿಕೆಗೆ, ಪ್ರೀತಿಯ ಮಾತುಗಳಿಗೆ ವಂದನೆ, ಅಭಿನಂದನೆಗಳು ಸರ್. ವೀಣೆಯನ್ನು ಸುಮ್ಮನೆ ಮುಟ್ಟಿದರೂ ಅದು ಮಧುರವಾದ ಸ್ವರವನ್ನು ನೀಡುತ್ತಂತೆ. ಅಂಥ ವ್ಯಕ್ತಿತ್ವ ಹೊಂದಿರೋರು ನಮ್ಮ ಡಾಕ್ಟ್ರು. ಅವರ ಪ್ರೀತಿಯ ಮಾತುಗಳಿಗೆ, ಸೊಗಸಾದ ಮಾತಿಗೆ ವೇದಿಕೆ ಇದೀಗ. ವೇದಿಕೆ ಮೇಲಿರುವ ಗಣ್ಯರೇ, ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಯಶಸ್ವಿ ಸ್ವರ್ಣೋದ್ಯಮಿ, ಸಮಾಜ ಸೇವಕ, ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಹೃದಯ ಶ್ರೀಮಂತಿಕೆಯ ವ್ಯಕ್ತಿಯಾದ ನಾಗೇಂದ್ರ ಬಾಳಿಗರೆ ಹಾಗೂ ಅವರ ಮಾತುಶ್ರೀ ಅವರಿಂದ ಬೇಡುವ ಆಶೀರ್ವಾದಗಳು, ಇಲ್ಲಿ ವೇದಿಕೆ ಮೇಲಿರುವ ಆತ್ಮೀಯರಾದ ವಾಲಂಟೈನ್ರವರೇ ಹಾಗೂ ಇಲಾಖೆಯ ನನ್ನ ಮಿತ್ರರೇ, ಇಲ್ಲಿ ನೆರೆದಿರುವ ಸಹೃದಯಿ ಬಂಧುಗಳೇ, ಮಿತ್ರರೇ, ನಾನು ಈ ಒಂದು ಸನ್ಮಾನಕ್ಕೆ ಎಷ್ಟೊಂದು ಅರ್ಹ ಅಂತ ನನಗೆ ಗೊತ್ತಿಲ್ಲ. ಆದರೂ ನಾನು ನನ್ನ ಕರ್ತವ್ಯವನ್ನಷ್ಟೇ ವೈದ್ಯಾಧಿಕಾರಿಯಾಗಿ ಮಾಡಿದ್ದೇನೆ. ಇದರಲ್ಲಿ ನಾನೇನಾದರೂ ಯಶಸ್ವಿ ಆಗಿದ್ದರೆ ನನ್ನ ವೈಯಕ್ತಿಕ ಮಾತ್ರ ಅಲ್ಲ, ನನ್ನ ಸಹೋದ್ಯೋಗಿಗಳ ಬೆಂಬಲ, ಎಲ್ಲಕ್ಕಿಂತ ಮುಖ್ಯವಾಗಿ ಊರಿನ ಜನರ ಒಂದು ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನಾನು ಯಾವಾಗಲೂ ಸ್ಮರಿಸ್ತೇನೆ. ನಾವು ಸರ್ಕಾರದ ಇಲಾಖೆಯಲ್ಲಿರುವಾಗ
ಎಷ್ಟೋ ಒತ್ತಡಗಳಿಗೆ ಮತ್ತು ಲಿಮಿಟೇಷನ್ಸ್ಗಳಿಂದ ಸುತ್ತುವರಿದುಕೊಂಡು ಕಾನೂನಿನ ಚೌಕಟ್ಟಿನ ಒಳಗೆ ತುಂಬ ಕೆಲಸ ಮಾಡಬೇಕಾಗ್ತದೆ. ಇದನ್ನು ನಾನು ಬಳಸಿಕೊಂಡು ಆದಷ್ಟು ಜನಸಾಮಾನ್ಯರಿಗೆ ಆಗುವ ಹಾಗೆ ನಾನು ಕೆಲಸ ನಿರ್ವಹಿಸ್ತೇನಂತ ಒಂದು ಆತ್ಮತೃಪ್ತಿ ನನಗಿದೆ. ಇವತ್ತು ನಮ್ಮ ಆತ್ಮೀಯರಾದ ನಾಗರಾಜರವರು ಉತ್ತಮ ಪೊಲೀಸ್ ಆಫೀಸರ್ ಆಗಿ ನಮ್ಮ ಕಣ್ಣೆದುರೇ ಅವರು ಪ್ರಮೋಷನ್ ಹೊಂದಿ ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ಒಂದು ಮುಖ್ಯಮಂತ್ರಿ ಪದಕ ಸಿಕ್ಕಿ ಸರ್ಕಾರ ಮತ್ತು ಇಲಾಖೆಯವರನ್ನು ಗೌರವಿಸಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನಾಗೇಂದ್ರ ಬಾಳಿಗರು ಒಂದು ಸಾಮಾಜಿಕ ಕಾರ್ಯವಾಗಿ ಅವರನ್ನು ಗುರುತಿಸಿದ್ದಾರೆ. ಇದೊಂದು ತುಂಬ ಅಭಿನಂದನೀಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹಾಗೆ ನಾಗೇಂದ್ರ ಬಾಳಿ ಹೇಳಿದ ಹಾಗೆ ತುಂಬ ಯಂಗ್ ಮ್ಯಾನ್ ಅರ್ಜುನ್ ಭಂಡಾರ್ಕರ್ ಅವರು ಒಂದು ಉದಾತ್ತ ಅಶಕ್ತರಿಗೆ, ತುಂಬ ಕಷ್ಟ ಇರುವ ರೋಗಿಗಳಿಗೆ ಒಂದು ಉತ್ತಮ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತುಂಬ ಹೆಲ್ಪ್ ಮಾಡಿದ್ದಾರೆ. ಇದರ ಬಗ್ಗೆ ಪ್ರಥಮವಾಗಿ ನನ್ನ ಮಗನ ಮುಖಾಂತರ ಈ ವಿಷಯ ನನಗೆ ಗೊತ್ತಾಯಿತು. ನಿಜವಾಗಿ ಇವರು ದೊಡ್ಡ ಸಣ್ಣ ಪ್ರಾಯದ ದೊಡ್ಡ ಒಂದು ಕಾರ್ಯವನ್ನು ಸಾಮಾಜಿಕ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮುಂದೆ ಕೂಡ ಇವರು ಇದರಲ್ಲಿ ತುಂಬ ಯಶಸ್ವಿ ಆಗಲಿ, ಅಶಕ್ತರಿಗೆ ಇವರಿಂದ ತುಂಬ ಒಂದು ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಬಯಸ್ತಿಲ್ಲ. ನನಗೆ ಒಂದು ಸನ್ಮಾನ ಮಾಡಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ನಾಗೇಂದ್ರ ಬಾಳಿಗರಿಗೆ ಮತ್ತು ಅವರ ಸಂಸ್ಥೆಯ ಎಲ್ಲ ಸಹೋದ್ಯೋಗಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಮಾತು ಮಾಣಿಕ್ಯತೆ ಎಂದಿತ್ತೆಂಬ ಮಾತು ನೆನಪಿಸ್ತಾ ತಮಗೆ ವಂದನೆಗಳು ಸರ್. ತಮ್ಮ ಬಗ್ಗೆ ಒಂದೇ ಮಾತು ಹೇಳ್ಬೋದು, ಬಂಗಾರದ ಗುಲಾಬಿಗೆ ಪರಿಮಳ ಬಂದರೆ ಹೇಗೆ ಹಾಗೆ ನಮ್ಮ ಡಾಕ್ಟ್ರು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀವಿ ಸರ್. ಆತ್ಮೀಯರೇ, ಮನೆಯದಿಯ ಮನವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆಯುವ ನಿಷ್ಫಲತೆಯೊಂದು, ಅನ್ಯಾಯಕ್ಕೆಂದೆಂದು ಭಾಗದೆಚ್ಚರ ಒಂದು, ಹರುಷಕ್ಕೆ ಪ್ರೇಮಕ್ಕೆ ಚಿರತೆರೆದ ಎದೆ ಒಂದೇ ಎಂಬ ಕವಿವಾಣಿಗೆ ಅನ್ವರ್ಥಕ ಧರ್ಮನಿಷ್ಠ ಕರ್ತವ್ಯನಿಷ್ಠ ನಮ್ಮ DSP ಸರ್ ಅವರು. ಫಸ್ಟ್ ಅಂತಾರಾಷ್ಟ್ರೀಯ ಮಟ್ಟದ ಕೀರ್ತಿಯನ್ನು ಪಡೆದಂಥವರು ಇಂದು ನಮ್ಮ ಸಮಾರಂಭದ ಅಧ್ಯಕ್ಷರು. ಅವರ ಬಗ್ಗೆ ಒಂದು ಶುಭ ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಬಂಗಾರದ ಮನುಷ್ಯ ನಾಗೇಂದ್ರ ಬಾಳಿಗರವರು ಒಂದು ನಿಮಿಷ ಅಧ್ಯಕ್ಷರ ಬಗ್ಗೆ ಒಂದು ಶುಭ ನುಡಿಯನ್ನು ಹೇಳಲಿಕ್ಕಿದ್ದಾರೆ. ಇವತ್ತಿನ ದಿವಸ ನಾವು ಸನ್ಮಾನ ಸಮಾರಂಭದ ದಿವಸ ಅದು ಕಾಕತಾಳೀಯವಾಗಿ ಬಂದಿದೆ ಅಥವಾ ದೈವಯೋಗ ಏನು ಗೊತ್ತಿಲ್ಲ. ಇವತ್ತು ನಮ್ಮ DSP ಸಾಹೇಬ್ರ ಬರ್ಡೇ ಕಾರ್ಯಕ್ರಮ, ಇವತ್ತು ಅವರ ಬರ್ಡೇ. ಆದ್ದರಿಂದ ನಾವು ಈಗ ನಮಗೆ ಒಂದು ಗಂಟೆ ಮುಂಚೆ ಗೊತ್ತಾದದ್ದು. ಇವತ್ತು ನಾವು ಒಂದು ರಿಕ್ವೆಸ್ಟ್ ಅಂತ ಹೇಳಿದರೆ ನಾವು ಕೇಕ್ ತಗೊಂಡು ಬಂದಿದ್ದೇವೆ. ಅದನ್ನು ನಮ್ಮ DSP ಸಾಹೇಬರು ಕಟ್ ಮಾಡಬೇಕಂತೇಳಿ ನಾವು DSP ಸಾಹೇಬ್ರ ಹತ್ರ ವಿನಂತಿ ಮಾಡ್ತಾ ಇದ್ದೇವೆ. ಮೊದಲ ಹೆಜ್ಜೆಯ ಮಧುರ ಸ್ಪಂದನ, ಹೆಜ್ಜೆ ಗುರುತಿನ ಪಯಣ ನೂತನ, ಮನಸ್ಸಿನಂಗಳ ಮಧುರ ತೋರಣ, ಹಬ್ಬ ದೌತಣ ನಿತ್ಯ ಹರುಷ ಚೇತನ ಎಂಬ ಆಶಯದೊಂದಿಗೆ ಈ ಸಾಧಕನಿಗೆ, ಸಮಾಜ ಸೇವಕನಿಗೆ, ಕರ್ತವ್ಯನಿಷ್ಠ ಇವರಿಗೆ ಚಪ್ಪಾಳೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಹುಟ್ಟುಹಬ್ಬದ ಶುಭಾಶಯಗಳು ಸರ್ ತಮಗೆ. ಕಷ್ಟವೇ ಭಾರತ, ಸುಖವೇ ತುಂಬಿದ ಜೀವನದ ತಮ್ಮದಾಗಲಿ ಎಂಬ ಹಾರೈಕೆ ತಮ್ಮೆಲ್ಲರಿಗೂ. ಹುಟ್ಟುಹಬ್ಬವನ್ನು ಆಚರಿಸಿದೆವು ಸರ್. ತಮ್ಮ ಮನದಾಳದ ಮಾತುಗಳಿಗೆ ಹಾಗೂ ಅಧ್ಯಕ್ಷ ಭಾಷಣಕ್ಕೆ ಇದೀಗ ಸಮಯ. ನಾವೆಲ್ಲ ಕಾಯ್ತಿದ್ದೇವೆ, ನಾವೆಲ್ಲ ಕಿವಿಯಾಗಿದ್ದೇವೆ ನಿಮ್ಮ ಪ್ರೀತಿಯ ಮಾತುಗಳಿಗೆ. ನನಗೆ ಬಹುಶಃ ಆಯುಷ್ಯ ಖಂಡಿತವಾಗಿ ಜಾಸ್ತಿ ಆಗತ್ತೆ. ಯಾಕಂತ ಹೇಳಿದರೆ ಆತ್ಮೀಯರಾದ ಬಾಳಿಗರವರು ಹೇಳಿದರು ಬರ್ತ್ಡೇ ಅಂತ ಅನೌನ್ಸ್ ಮಾಡೇ ಬಿಟ್ರು. ಯಾಕಂತ ಹೇಳಿದರೆ ಬೆಳಗ್ಗೆ ಬರ್ತ್ಡೇ ಚರ್ಚಿಗೆ ಹೋಗಿದ್ದೆ, ಪೂಜೆ ಮುಗಿಸ್ಕೊಂಡು ಅಮ್ಮನಿಗೆ ಫೋನ್ ಮಾಡಿ ಆಶೀರ್ವಾದ ಪಡ್ಕೊಂಡೆ. ನಂತರ ಇಲ್ಲಿ ಬಂದಾಗ ಅಮ್ಮನೇ ನನ್ನ ಜೊತೆಗಿದ್ದಂಗೆ ಆಯಿತು. ಅಮ್ಮ ಅಂತಲೇ ಅವ್ರ ಹಿಂದೆ ಓಡಾಡ್ತಾ ಇದ್ದೀನಿ ನಾನು. ಭಾಳ ಒಳ್ಳೆಯ ಕ್ಷಣಗಳು.
ನಿಜವಾಗಲೂ ನನ್ನ ಆಯುಷ್ಸು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಅದೇ ಥರ ನನ್ನ ಜೊತೆಗೆ ನನ್ನ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಸದಾ 24 ಗಂಟೆ ಹೋರಾಟ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿರ್ತೀವಿ. ನಮಗೆಲ್ರಿಗೂ ಇಲ್ಲಿ ಒಗ್ಗೂಡಿಸಿ ನಾವು ಸೇರಲಿಕ್ಕೆ ಸಮಯ ಸಿಗೋದೇ ಕಡಿಮೆ, ಅಥವಾ ಅಂಥ ಒಂದು ಸಂತೋಷದ ಕ್ಷಣದಲ್ಲಿ ನನ್ನೊಂದಿಗೆ ಸೇರಿಸಿ ಇಲ್ಲಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಬಾಳಿಗರವರಿಗೆ ನನ್ನ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೀಗ ಅತಿಥಿಗಳಿಗೆ ಸ್ಮರಣಕ್ಕೆ ನೀಡುವ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಆಗಮಿಸಿದ ಅತಿಥಿಗಳಿಗೆ ನಿಮ್ಮ ಚಪ್ಪಾಳೆಯೊಂದಿಗೆ ಒಂದು ಸ್ಮರಣಕ್ಕೆ ನೆನಪಿನ ಕಾಣಿಕೆ ನೀಡ್ತಿದ್ದಾರೆ ನಾಗೇಂದ್ರ ಬಾಳಿಗರ್ ಅವರು. ಎಲ್ಲ ಓದಿದ್ದು ನೆನಪಾಗತ್ತೆ. ನಿನ್ನೆ ಎಂಬುದು ವೇಸ್ಟ್ ಪೇಪರ್, ಈ ದಿನ ಎಂಬುದು ನ್ಯೂಸ್ ಪೇಪರ್, ನಾಳೆ ಎಂಬುದು ಕ್ವಶನ್ ಪೇಪರ್. ನಾಳಿನ ಪ್ರಶ್ನೆ ಪತ್ರಿಕೆಗೆ ಸರಿಯಾಗಿ ಉತ್ತರಿಸಲು ಸಾಧ್ಯವಾಗದಿದ್ದರೆ ನಮ್ಮ ಜೀವನವೇ ಟಿಶ್ ಪೇಪರ್ ಆಗುತ್ತೆ. ಅದಾಗದಂತೆ ನಮಗೆ ವೆಂಕಟರಮಣ ಸ್ವಾಮಿಯ ಅನುಗ್ರಹ ಸದಾ ಇರಲಿ ಎಂಬ ಆಶಯದೊಂದಿಗೆ ನಾವು ನೀವು ಒಳ್ಳೆಯ ಯೋಜನೆಯೊಂದಿಗೆ ಬೆಳಕಿನ ಕಡೆಗೆ, ಸಂತೋಷ ಕಡೆಗೆ ಕೂಡಿ ಸಾಗೋಣ. ನಮಗೆ ತಾಯಿ ಮಾತೃಶ್ರೀಯಾದ ಶ್ರೀ ರಮಣಿ ಬಾಳಿಗೌರ ಆಶೀರ್ವಾದ ಸದಾ ಇರಲಿ ಎಂಬ ಆಶಯದೊಟ್ಟಿಗೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ನೀಡಿದ್ದಾರೆ ನಾಗೇಂದ್ರ ಬಾಳಿಗೌರ್. ಒಂದು ಕ್ಷಣ ಧನ್ಯವಾದ ಸಮರ್ಪಣೆ. ಮೊದಲು ನಮ್ಮ ಇಡೀ ಕಾರ್ಯಕ್ರಮದ ನಮ್ಮ VNR ಗೋಲ್ಡ್ ಸಮೂಹ ಸಂಸ್ಥೆಯ ಎಲ್ಲ ಆ್ಯಡ್ ಅಥವಾ TV ದೂರದರ್ಶನದ ಯಾವುದೋ TV ಆ್ಯಡ್ಗಿದ್ದರೂ ಅದನ್ನು ಮುನ್ನಡೆಸಿಕೊಂಡು ಬರುವಂಥವರು ನನ್ನ ಅತ್ಯಂತ ಆತ್ಮೀಯರಾದ V4ನ ಪ್ರವರ್ತಕರಾದ ಲಕ್ಷ್ಮಣ್ ಕುಂದರವರು ಇಲ್ಲಿ ವೇದಿಕೆಗೆ ಬಂದು ನನ್ನ ಒಂದು ಕಿರು ಕಾಣಿಕೆಯನ್ನು ತಗೊಳ್ಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ನನ್ನ ಆತ್ಮೀಯರಾದ ಪೊಲೀಸ್ ಇಲಾಖೆಯ ಎಲ್ಲ ಆಫೀಸರ್ಗಳವರೇ, ಸಬ್ ಇನ್ಸ್ಪೆಕ್ಟರ್ ಅವರೇ, ಇನ್ಸ್ಪೆಕ್ಟರ್ ಅವರೇ, DSP ಸಾಹೇಬರೇ ಮತ್ತು ಇವತ್ತಿನ ಸನ್ಮಾನಿತರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಆತ್ಮೀಯ ಮಿತ್ರರೇ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪತ್ರಿಕಾ ಮಾಧ್ಯಮದವರೇ ಮತ್ತು ಇಲ್ಲಿ ನಮಗೆ ಇವತ್ತಿನ ಈ ಕಾರ್ಯಕ್ರಮ ನಿರೂಪಿಸಿಕೊಟ್ಟಂಥ ಮಂಜು ವಿಟ್ಲರವರೇ ಮತ್ತು P ನಾರಾಯಣ್ ಕಾಮತ್ರವರೇ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರೇ ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನ ಅತ್ಯಂತ ಆತ್ಮೀಯರಾದ ಪೈ ಕ್ಯಾಟರರ್ಸ್ನವರು ಒಂದು ಸ್ಪೆಷಲ್ ಡಿಶಸ್ ಎಲ್ಲ ಮಾಡಿದ್ದಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ, ನಮ್ಮ ನಾಗರಿಕರಿಗೆ ಅಂತೇಳಿ ಒಂದು ಡಿನ್ನರ್ ಎಲ್ಲ ತಯಾರು ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಿಕೊಂಡು ಮತ್ತು ಎಲ್ಲ VNR ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ ಈ ಕಾರ್ಯಕ್ರಮಕ್ಕೆ ಅವರು 3-4 ದಿವಸ 7-8 ದಿವಸದಿಂದ ದುಡಿದಿದ್ದಾರೆ. ಅವರಿಗೂ ನಾನು ಧನ್ಯವಾದ ಕೊಡ್ತಾ ಇದ್ದೇನೆ. ಮತ್ತು ಈಗ ಈ ಧನ್ಯವಾದ ಕಾರ್ಯಕ್ರಮ ನಂತರ ಎಲ್ಲರೂ ಎದ್ದು ನಿಂತು ಜನಗಣಮನ ಒಂದು ಕಾರ್ಯಕ್ರಮ ಉಂಟು. ಯಾಕಂತ ಹೇಳಿದರೆ ಇದು ನಮ್ಮ ಸರ್ಕಾರದ ಕಾರ್ಯಕ್ರಮ ಥರನೇ ಎಲ್ಲರೂ ಆಫೀಸರ್ಗಳು ಇರುವಂಥದ್ದು. ಆದ್ದರಿಂದ ಎದ್ದು ನಿಂತು ಜನಗಣಮನ 1 ನಿಮಿಷದ ಉಂಟಾದ ಕಾರ್ಯಕ್ರಮ ನಡೆಸಿಕೊಳ್ಬೇಕಂತೇಳಿ ಕೇಳಿಕೊಂಡು ಅದರ ನಂತರ ನಮ್ಮ ಈ ಸಹಮೀಲನ ಭೋಜನ ಕೂಟವನ್ನು ಸ್ವೀಕರಿಸಿಕೊಳ್ಬೇಕಂತೇಳಿ ನಿಮ್ಮ ಹತ್ರ ಎಲ್ಲ ಕೇಳಿಕೊಳ್ತಾ ಇದ್ದೇನೆ. ಒಂದೇ ನೋಡಿ ಸರ್, ಇದೀಗ ರಾಷ್ಟ್ರಗೀತೆ ಎದ್ದು ನಿಲ್ಲೋಣ. ಎಲ್ಲರೂ ಹಾಡಬೇಕು ಅಂತ ನಿಮ್ಮಲ್ಲಿ ವಿನಯಪೂರ್ವಕ ವಿನಂತಿ. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जनगण मंगलदायक जय हे भारत भाग्य
बोलो भारत माता की है, वंदे मातर। मुझे जो कोई खींचे तेरी ओर